ನಮಸ್ಕಾರ ವೀಕ್ಷಕರೇ, ಇದು ನ್ಯಾಯವೇ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಸಾಕಷ್ಟು ದಿನದಿಂದ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂತ ಹೇಳಿದರೆ ಟಿಪ್ಪು ಜಯಂತಿ ಆಗಿರುವಂಥದ್ದು. ಮೊನ್ನೆ ನವೆಂಬರ್ 10ಕ್ಕೆ ಟಿಪ್ಪು ಜಯಂತಿಯನ್ನು ರಾಜ್ಯ ಸರ್ಕಾರದ ಮೂಲಕ ಆಚರಣೆಯನ್ನು ಮಾಡಲಾಯಿತು. ಇದ್ರ ಬಗ್ಗೆ ಪರ ಮತ್ತು ವಿರೋಧದ ನಡುವೆ ಭಾರಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಯಿತು. ಇನ್ನು ಪ್ರೆಸೆಂಟ್ ಆಗಿರುವಂತಹ ವಿಷಯಕ್ಕೆ ಮಾತಾಡೋಕ್ಕೆ ಬಂದರೆ, ನವೆಂಬರ್ 5ಕ್ಕೆ ವಿಚಾರ ಸಂಕಿರಣ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ತಮ್ಮಯ್ಯ ಅನ್ನುವಂತಹ ಒಬ್ಬ ಪತ್ರಕರ್ತರು ಭಾಷಣವನ್ನು ಮಾಡಿದರು. ಟಿಪ್ಪು ಜಯಂತಿ ನವೆಂಬರ್ 10ಕ್ಕೆ ಆಯಿತು. ತದನಂತರ ನವೆಂಬರ್ 12ಕ್ಕೆ ಸಂತೋಷ್ ತಮ್ಮಯ್ಯ ಅವರನ್ನು ಮಧ್ಯರಾತ್ರಿ ಬಂದು ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಇದ್ರ ಬಗ್ಗೆ ಮಾತಾಡೋಕೆ ಹೋದರೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಿಂದೂ ಪರ ಮಾತನಾಡಿದ್ರೆ ಅಥವಾ ಹಿಂದೂಗಳ ದೇವರ ಬಗ್ಗೆ ಮಾತನಾಡಿದ್ರೆ ಯಾವುದೇ ರೀತಿಯಂಥ ಆ್ಯಕ್ಷನ್ಗಳನ್ನು ತಗೊಳ್ತಾ ಇಲ್ಲ. ಅದೇ ಬೇರೆ ರೀತಿಯಂಥ ಪರವಾಗಿ ಮಾತನಾಡಿದ್ರೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಅವರಿಗೆ ಶಿಕ್ಷೆಯನ್ನು ಕೊಡಲಾಗ್ತದೆ. ಹಾಗಾದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ ಅನ್ನುವಂಥದ್ದು ಇವತ್ತಿನ ನಮ್ಮ ಪ್ರಶ್ನೆ. ಈ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಜಿಲ್ಲಾ ಅಧ್ಯಕ್ಷರು ಉಡುಪಿ ಯೂತ್ ಕಾಂಗ್ರೆಸ್ ಆದಂತಹ ವಿಶ್ವಾಸ್ ಅಮೀನ್ ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ರಾಜ್ಯದಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಿಮ್ಮ ಅನಿಸಿಕೆ ಏನು ಅಂತ? ಟಿಪ್ಪು ಜಯಂತಿ ಬಗ್ಗೆ ಅನಿಸಿಕೆ ಅಂದರೆ, ಟಿಪ್ಪು ಒಬ್ಬ ಅಪ್ಪಟ ದೇಶ ಪ್ರೇಮಿ. ಇವತ್ತು ಈ ಇಶ್ಯೂ ಏನಿತ್ತು, ನಾವು ಶಾಲೆಯಲ್ಲಿ ಸ್ಕೂಲಲ್ಲಿ ಕಲಿತಿರುವಾಗಲೂ ನಮಗೆ ಕಲಿಸಿದೇನೆಂದರೆ ಟಿಪ್ಪು ಈಸ್ ಅ ಟೈಗರ್ ಆಫ್ ಮೈಸೂರು ಅಂತೇಳಿ ಅದನ್ನು ಕಲ್ತ್ಕೊಂಡು ಬಂದೆ. ಮೊನ್ನೆ ತನಕ ಇರಲಿಲ್ಲ. ಇದೊಂದು 2-3 ವರ್ಷದಿಂದ ಈ BJP ಅವರು ಈಗ ಪ್ರಥಮವಾಗಿ ಏನಂದರೆ, ಈ BJP ಅವರದ್ದು RSSನವರ ಕಾರ್ಯಕ್ರಮ ಅಂದ್ರೇ ಇತಿಹಾಸವನ್ನು ತಿರುಚೋದು. ಸೊ ಬ್ರಿಟಿಷರ ವಿರುದ್ಧ ಹೋರಾಡಿದವರು ಟಿಪ್ಪು. ಆದ್ದರಿಂದ ಈ ಇತಿಹಾಸವನ್ನು ತಿರುಗಿಸಿ ಒಂದು ತಪ್ಪು ಸಂದೇಶವನ್ನು, ಇವತ್ತು ಧರ್ಮದ ನಡುವೆ ಕಂದಕವನ್ನು, ವಿಷಬೀಜವನ್ನು ಬಿತ್ತುವಂಥದ್ದು BJP ಅವರ ಕಾರ್ಯಕ್ರಮ. ಇವತ್ತು ಅವರು ರಾಮನ ಬಗ್ಗೆ ಮಾತಾಡ್ತಿದ್ರು. 4.5 ವರ್ಷ ರಾಮನ ಬಗ್ಗೆ ಯಾವುದೇ ಮಾತನ್ನು ಆಡ್ತಿಲ್ಲ. ಈಗ 4.5 ವರ್ಷ ಆಯಿತು. ಈಗ ಅವರದೇ ಅಂಗಸಂಸ್ಥೆ ವಿಶ್ವ ಹಿಂದೂ ಪರಿಷತ್ ಅಥವಾ ಬೇರೆ ಬೇರೆ ಅಂಗಸಂಸ್ಥೆಯ ಮುಖಾಂತರ ಆ ಇಶ್ಯೂವನ್ನು ರೈಸ್ ಮಾಡ್ತಿದ್ದಾರೆ. ಮೊನ್ನೆ ಕೇರಳದಲ್ಲಿ ಅಷ್ಟು ದೊಡ್ಡ ಭೀಕರ ಪ್ರವಾಹ ಆಯಿತು, ಯಾರು ಹತ್ರ ಬರಲಿಲ್ಲ. ಯಾವುದೇ ಪ್ಯಾಕೇಜ್ ಕೊಡಲಿಕ್ಕೆ 300 ಕೋಟಿ ಪ್ಯಾಕೇಜ್ ಕೊಟ್ಟಿದ್ದಾರೆ. ಆದರೆ ಅಯ್ಯಪ್ಪನ ವಿಷಯ ಬಂದಾಗ ಅವರ ರಾಷ್ಟ್ರೀಯ ಅಧ್ಯಕ್ಷರು ಕೇರಳಕ್ಕೆ ಬರ್ತಾರೆ. ಸೊ ಇವತ್ತು ಭಾವನಾತ್ಮಕವಾಗಿ ಒಂದೊಂದು ಇಶ್ಯೂವನ್ನು ತಗೊಂಡು ಇವತ್ತು ಧರ್ಮದ ವಿಚಾರದಲ್ಲಿ ರಾಜಕೀಯವನ್ನು ಮಾಡುವಂಥ ಕೆಲಸಕ್ಕೆ BJP ಅವರು ಕೈ ಹಾಕಿದ್ದಾರೆ. ಈಗ ಟಿಪ್ಪು ಜಯಂತಿಗೆ ವಿರೋಧ ಇರೋದು ಕೇವಲ ಒಂದು ಸ್ವಲ್ಪ ಜನರ ವಿರೋಧ ಇರೋದು, ಹಾಗೂ ಇತಿಹಾಸವನ್ನು ತಿರ್ಚಿದ್ದಾರೆ. ಇವತ್ತು ಅವರು ಹೇಳ್ತಾರೆ, ಇವತ್ತು ಬೇರೆ ಜಾತಿಯವರನ್ನು ಟಿಪ್ಪು ಸುಲ್ತಾನ್ ಕೊಂದಿದ್ದಾರೆ ಅಂತೇಳಿ. ಆದರೆ ಆ ಸಮಯದಲ್ಲಿ ಏನಂದ್ರೆ ಅದೊಂದು ಯುದ್ಧ. ಒಬ್ಬ ರಾಜ ತನ್ನ ರಾಜ್ಯವನ್ನ ವಿಸ್ತರಿಸಲಿಕ್ಕೋಸ್ಕರ ಕೊಲೆಗಳನ್ನು ಮಾಡಿರ್ತಾನೆ. ಈಗ ಮರಾಠ ಸೇನೆ ಬಂದು ಶ್ರೀರಂಗಪಟ್ಟಣದ ದೇವಸ್ಥಾನವನ್ನು ಧ್ವಂಸ ಮಾಡಿದ್ರು. ಆದ್ರೆ ಅದಕ್ಕೆ ಜಾತಿಯ ಬಣ್ಣ ಕಟ್ಟಲಿಕ್ಕೆ ಆಗ್ತದ? ಇವತ್ತು BJP ಅವರದ್ದು, RSSನವರದ್ದು ಏನಿದ್ರು ಕಾರ್ಯಕ್ರಮ ಇತಿಹಾಸವನ್ನು ತಿರುಚೋದು, ಜಾತಿಯ ಬಣ್ಣವನ್ನು ಕಟ್ಟೋದು, ಜನರ ನಡುವೆ ಕಂದಕವನ್ನು ಸೃಷ್ಟಿಸೋದು. ಹಾಗಾದ್ರೆ ರಾಜ್ಯದಲ್ಲಿ ಈಗ 2015ರಂದು ಈಗ ಸಿದ್ದರಾಮಯ್ಯನವರಂತಹ ಕಾಂಗ್ರೆಸ್ ಸರ್ಕಾರ ಇರುವಾಗ ಟಿಪ್ಪು ಜಯಂತಿಯನ್ನು ತಂದುಬಿಟ್ರು. ಆಗ ಎಲ್ಲ ಕಡೆನೂ ಕೂಡ ಸಾಕಷ್ಟು ಪರ ಮತ್ತು ವಿರೋಧದ ಚರ್ಚೆ ಆಗ್ತಾ ಇತ್ತು, ಸಾಕಷ್ಟು ಹೋರಾಟ ಆಯಿತು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಲವಾರು ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿರುವಂಥದ್ದು. ಹಾಗಾದ್ರೆ ಇಷ್ಟರ ಮಟ್ಟಿಗೆ ಭುಗಿಲೇಳುತ್ತಿರುವಂತಹ ಜನತೆಯ ವಿರುದ್ಧವಾಗಿ ಒಂದು ಆಚರಣೆಯ ಅವಶ್ಯಕತೆ ಇದೆಯಾ ಅಂತ? ಇಲ್ಲ, ಅದರ ಬಗ್ಗೆ ಸಿದ್ದರಾಮಯ್ಯನವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಕೆಲವೊಂದು ವಿಚಾರಗಳಿರ್ತದೆ. ಒಬ್ಬ ರಾಜಕೀಯ CM ಇರ್ಬೋದು ಅಥವಾ ಒಂದು ಜವಾಬ್ದಾರಿಯುತವಾದಂತಹ ಹುದ್ದೆಯಲ್ಲಿರುವಾಗ, ರಾಜಕೀಯದಲ್ಲಿರುವಾಗ ಕೆಲವು ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಬೋದು. ಆದರೆ ಒಂದು ಜಾತ್ಯತೀತ ತತ್ವದ ಮೇಲೆ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಲ್ಲ. ಈಗ BJP ಅವರು ಬೇಕಿದ್ರೆ ನಾಳೆ ಶಿವಾಜಿ ಜಯಂತಿ ಮಾಡ್ತೇನೆ ಅಂತ ಹೇಳಿ ನಾವು ಸಪೋರ್ಟ್ ಮಾಡ್ತೇವೆ, ಮಾಡುವ, ಶಿವಾಜಿ ಜಯಂತಿ ಮಾಡಿ. ಟಿಪ್ಪು ಇವತ್ತೊಂದು ಕೇವಲ ಮುಸಲ್ಮಾನ ಅಂತ ಹೇಳೋ ರೀತಿಯಲ್ಲಿ ಅವನು ಮುಸಲ್ಮಾನ ಆದದ್ರಿಂದ BJP ಅವರು ಒಂದು ಇಶ್ಯೂ ಕ್ರಿಯೇಟ್ ಮಾಡಿ ಇದನ್ನು ವಿರೋಧಿಸುತ್ತಿದ್ದಾರೆ ವಿನಃ ಇದರಲ್ಲಿ ವಿರೋಧ ಮಾಡುವಂತದ್ದು ಏನಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ BJP ಅವರು ರಾಜಕೀಯ ಲಾಭಕ್ಕೋಸ್ಕರ ಇದನ್ನು ಮಾಡ್ತಾರೆ? ಖಂಡಿತವಾಗ್ಲು. ರಾಜಕೀಯ ಲಾಭ ಇಲ್ಲದಿದ್ರೆ ಇದೇ ಯಡಿಯೂರಪ್ಪನವರು, ಇದೇ ಜಗದೀಶ್ ಶೆಟ್ಟರ್ನವರು, ಇದೇ ಶ್ರೀರಾಮುಲ್ನವರು, ಇದೇ ಹಲವಾರು BJP ನಾಯಕರು, ಶೋಭಾ ಕರಂದ್ಲಾಜೆ ಅವರು KJP ಅಲ್ಲಿ ಇರುವಾಗ ಹೋಗಿ ಟಿಪ್ಪು ಜಯಂತಿ ಮಾಡ್ಲಿಲ್ವಾ? ಟಿಪ್ಪು ಪೇಟ ಹಾಕ್ಲಿಲ್ವಾ? ತಲ್ವಾರ್ ಇಳಿಲಿಲ್ವಾ? ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ಲಿಲ್ವಾ? ಅಲ್ಲ, ಅದೇ ಇವತ್ತು ದೇಶದ ಒಬ್ಬ ಜವಾಬ್ದಾರಿಯುತ ರಾಷ್ಟ್ರಪತಿಯವರು ಕರ್ನಾಟಕದ ವಿಧಾನಸಭೆಗೆ ಬಂದು ಹೇಳ್ತಾರೆ ಟಿಪ್ಪು ಒಬ್ಬ ವೀರ ಅಂತೇಳಿ, ಅವರು ಹೋರಾಟಗಾರ ಅಂತೇಳಿ. BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ 144ನೇ ಪುಟದಲ್ಲಿ ಟಿಪ್ಪು ಅವರ ಫೋಟೋವನ್ನು ಹಾಕಿದ್ದಾರೆ. ಇದಕ್ಕಿಂತ ಮೇಲೆ ಬೇರೆ ಏನು ವಿಷಯ ಬೇಕು? ಹಾಗಾದ್ರೆ ಈಗ BJP ಅವರನ್ನ ಬಿಟ್ಟು
ಕೆಲವೊಂದು ಹಿಂದೂ ಪರ ಸಂಘಟನೆಗಳು ಬಿಟ್ಟು ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಸಾರ್ವಜನಿಕರು ಅಂದ್ರೆ ಈಗ ಒಂದು ಏನು ಇತಿಹಾಸ ಅಂದ್ರೆ ಏನಾಗಿದೆ ಅಂದ್ರೆ ಈಗ ಮೊನ್ನೆ ಒಂದು ಆರ್ಟಿಕಲ್ ನೋಡಿದೆ, ಈಗ ಸುಪ್ರೀಂ ಕೋರ್ಟ್ ಅಲ್ಲೂ ವಾಟ್ಸಪ್ ಅಲ್ಲಿ ಏನ್ ಬರುತ್ತೆ ಅದನ್ನೇ ಉಲ್ಲೇಖ ಮಾಡ್ತಾರೆ. ಇತಿಹಾಸಕ್ಕೂ ಅದಕ್ಕೂ ಅಲ್ಲಿ ಇಲ್ಲ. ಈಗ ಏನು ವಾಟ್ಸಪ್ ಅಲ್ಲಿ ಬರುತ್ತೆ ಅದೇ ಇತಿಹಾಸ ಹೋಗಿದೆ, ಅದೇ ಸತ್ಯ ಆಗಿದೆ. ಜನರಿಗೆ ಡೀಪ್ ಆಗಿ ಸ್ಟಡಿ ಮಾಡುವಷ್ಟು ಪುರ್ಸೊತ್ತಿಲ್ಲ. ಏನು ನಮ್ಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಏನು ವಾಟ್ಸಪ್ ಅಲ್ಲಿ ಸಿಗುತ್ತೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಯಾರೊಬ್ಬ ಬರೀತಾನೆ ಅದೇ ನಿಜ ಆಗಿ ಹೋಗಿದೆ. ಹಾಗಾದ್ರೆ ನಿಮ್ಮ ಈಗ ಸಮ್ಮಿಶ್ರ ಸರ್ಕಾರ ಆಡಳಿತದಲ್ಲಿ ಇರುವಂತದ್ದು ಇದೇ ಶ್ರಮಿಸ ಸರ್ವಕಾಗ ಇರುವಾಗ ಈಗ ಭಗವಾನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಶ್ರೀರಾಮ ಒಬ್ಬ ವ್ಯಭಿಚಾರಿ ಅಂತ ಹೇಳ್ತಾರೆ, ಸೀತಾ ಮಾತೆಯನ್ನು ಕೂಡ ಅವಹೇಳನಕಾರಿಯಾಗಿ ನಿಂದನೆ ಮಾಡಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅವರನ್ನ ಶಿಕ್ಷಿಸೋದ್ ಬಿಟ್ಟು ಅವರಿಗೆ ಭಗವಾನ್ ಅವರ ವಿಷಯ ಅಲ್ಲ ಅಥವಾ ಒಂದು ಧರ್ಮದ ವಿಷಯ ಅಲ್ಲ. ಅದು ಯಾರೇ ಹಿಂದೂ ಧರ್ಮವಿರ್ಲಿ, ಹಿಂದೂ ಧರ್ಮದ ದೇವರುಗಳಿರ್ಲಿ, ಮುಸಲ್ಮಾನ್ ಧರ್ಮದ ದೇವರಿರ್ಲಿ ಅಥವಾ ಕ್ರೈಸ್ತ ಧರ್ಮದ ದೇವರು, ಯಾರೇ ಅವಹೇಳನಕಾರಿ ಮಾಡಿದ್ರೆ, ಧರ್ಮದ ವಿರುದ್ಧ ಮಾಡಿದರೆ, ಅದರ ಬಗ್ಗೆ ಸಾಕ್ಷ್ಯ ಇದ್ರೆ ಖಂಡಿತವಾಗ್ಲೂ ಭಗವಾನ್ ಅವರು ಪಬ್ಲಿಕ್ ಅಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅದಕ್ಕೆ ಯಾಕೆ ನಿಮ್ಮ ಸರ್ಕಾರ ಸರ್ಕಾರದ ಕ್ರಮ ಅಲ್ಲ, ಕಾನೂನು ಸುವ್ಯವಸ್ಥೆ ಅದನ್ನು ಮೇಂಟೈನ್ ಮಾಡೋದು, ಅದೇ ಕಾನೂನು ಇವರಿಗೂ ಅನ್ವಯಿಸುವುದಿಲ್ಲ. ಖಂಡಿತ ಅನ್ವಯಿಸ್ತದೆ. ಅದರ ಬಗ್ಗೆ ಸಾಕ್ಷ್ಯ ಇದ್ರೆ ಅವರನ್ನು ಅರೆಸ್ಟ್ ಮಾಡ್ಲಿ, ನಾವೇನು ಪ್ರೊಟೆಸ್ಟ್ ಅವರನ್ನ ಏನು ನವೆಂಬರ್ 5ಕ್ಕೆ ಭಾಷಣ ಮಾಡಿರುವಂತದ್ದು ಸಾರ್ವಜನಿಕವಾಗಿ ವಿಚಾರ ಸಂಕೀರ್ಣ, ಅದರ ಬಗ್ಗೆ ವಿಡಿಯೋ ಇದೆ. ಒಬ್ಬ ಪ್ರವಾದಿಯ ಒಂದು ಧರ್ಮದ ವಿರುದ್ಧವಾಗಿ, ಮತೀಯ ಭಾವನೆಯನ್ನು ಅಥವಾ ಒಂದು ಧರ್ಮದ ವಿರುದ್ಧವಾಗಿ ಜನರ ನಡುವೆ ಒಂದು ಏನು ಗಲಾಟೆ ಎಬ್ಬಿಸುವಂತ ಕೆಲಸಕ್ಕೆ ಅಲ್ಲಿ ಸೆಕ್ಷನ್ ಜಾರಿ ಇದೆ. ಅದೇ ಮಾತಾಡ್ತಾ ಇದ್ದೆ. ಹಾಗಾದ್ರೆ ಮೊನ್ನೆ ಅನಂತ್ ಕುಮಾರ್ ಅವರು ಸತ್ತೋದ್ರು, ಅವ್ರು ನಿಧಾನರಾದ್ರು. ಆಗ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ, ಮಂಗಳೂರಲ್ಲಿ ಯಾವ್ದೋ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ಅವರ ಬಗ್ಗೆ ವಿಕೃತವಾಗಿ ಮಾಡಿದ್ರು. ಪೊಲೀಸ್ನವರು ಸುವಮೋಟವಾಗಿ ಆಕ್ಷನ್ ತಗೊಂಡ್ರಲ್ಲ. ಇಲ್ಲಿ ಜಾತಿ ಧರ್ಮದ ವಿಷಯ ಬರಲ್ಲ, ಇಲ್ಲಿ ಕಾನೂನು ಸುವ್ಯವಸ್ಥೆ ಏನಿದ್ರು. ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಈಗ ಸಂತೋಷ್ ತಮ್ಮನವರು ಯಾವ ರೀತಿ ಅರೆಸ್ಟ್ ಮಾಡಿದ್ರು, ಈಗ ವಿಚಾರ ಸಂಕಿರಣ ಭಾಷಣವನ್ನು ಮಾಡ್ತಾ ಇದ್ರು, ಹಾಗಾಗಿ ಪ್ರವಾದಿಗಳಿಗೆ ಅವರು ಧಕ್ಕೆ ಉಂಟು ಮಾಡ್ತಿದ್ದಾರೆ, ಏನೋ ಒಂದು ಕಡೆ ಸಮಾಜದ ಸ್ವಾಸ್ಥ್ಯವನ್ನ ಕರಡುವ ಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು 5ನೇ ತಾರೀಕಿಗೆ ಭಾಷಣ ಮಾಡಿರುವಂತದ್ದು. ಅವರು 10ನೇ ತಾರೀಕಿಗೆ ಟಿಪ್ಪು ಜಯಂತಿ ಆಗುತ್ತೆ, 12ನೇ ತಾರೀಕು ಮಧ್ಯರಾತ್ರಿ ಬಂದು ಪೊಲೀಸರು ಬಂದು ಮನೆ ಬಾಗಿಲು ತಟ್ಟಿ ಅವರ ಹೆಂಡತಿ ಕೂಡ ಕೇಳ್ತಾರೆ, ಯಾರು ಬಂದಿದ್ದೀರಿ ಅಂತ. ಯಾರು ಬಂದಿದ್ದೀರಿ ಹೇಳ್ತೇನೆ, ಮೊದಲು ಬಾಗಿಲು ತೆಗಿ ಅಂತ ಹೇಳ್ತಾರೆ. ತೆಗೆದು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅರೆಸ್ಟ್ ವಾರೆಂಟ್ ಕೂಡ ಕೇಳಿದ್ರೆ ಅದರ ಅಗತ್ಯ ಇಲ್ಲ, ನಾವು ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದೇ ಒಂದು ರೂಲ್ಸ್, ಇದೇ ಒಂದು ಕಾನೂನು ಹಿಂದೆ ಯಾಕೆ ಇರ್ಲಿಲ್ಲ? ಭಗವಾನ್ ಅವರ ಈ ಒಂದು ಹೇಳಿಕೆ ಕಾಲದಲ್ಲಿ ಯಾಕೆ ಇರ್ಲಿಲ್ಲ? ಅವರಿಗೆ ಹಿಂದೂ ಪರ ಸಂಘಟನೆ, ಅದು ಸರ್ಕಾರದ ಕೆಲಸ ಅಲ್ಲ, ಅದು ಪೊಲೀಸ್ನವರ ಕೆಲಸ. ಯಾರು ಹಾಗಾದ್ರೆ ಕಾನೂನು ಅಲ್ವಾ? ನಿಯಂತ್ರಿಸಲಿಕ್ಕೆ ಆಗಲ್ಲ. ಕಾನೂನಿನ ಚೌಕಟ್ಟಿನೊಳಗೆ ಏನಿದೆ ಅದು ಪೊಲೀಸ್ನವರು ಇದು ಮಾಡೋದು. ಈಗ ಮೊನ್ನೆ ನಾವು ಕಾಂಗ್ರೆಸ್ನವರೇ SP ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ ಅಲ್ವಾ? ಅವರು ನಮ್ಮ ಸರ್ಕಾರ ಇದೆ, ನಮ್ಮ ಅವರಿಗೆ ಲಾಠಿಯಲ್ಲಿ ಹೊಡೆದಿದ್ದಾರೆ. ಕಾನೂನು ಸುವ್ಯವಸ್ಥೆ ಏನಿದೆ ಅದು ಅವರ ಈಗ ಬಂದ್ ವಿಚಾರದಲ್ಲಿ ನಿಮ್ಗೆ ಲಾಠಿ ಚಾರ್ಜ್ ಆಗಿ ನೀವು ಪ್ರೊಟೆಸ್ಟ್ ಅನ್ನ ಮಾಡಿದೆ. ಈಗ ನಿಮಗೆ ತಾಗುವಂತಹ ವಿಚಾರದಲ್ಲಿ ನೀವು ಪ್ರೊಟೆಸ್ಟ್ ಅನ್ನ ಮಾಡುವಂತದ್ದು ಅದೇ ಹೇಳಿದ್ದು. ಸೊ ಕಾನೂನಿದು ಸುವ್ಯವಸ್ಥೆ ಬಂದಾಗ ಅದನ್ನು ಯಾರನ್ನು ಪೊಲೀಸ್ನವರನ್ನು ನಿಯಂತ್ರಿಸಲಿಕ್ಕೆ ಆಗೋದು ಅನ್ನೋದು ಒಂದು ತಪ್ಪು ಕಲ್ಪನೆ. ನಾವು ಹೇಳ್ಬೋದು ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ಆಚೆ ಈಚೆ ಹೆಲ್ಪ್ ಮಾಡ್ಬೋದು, ಬಿಟ್ರೆ ಕಾನೂನು ಅದರ ಆಕ್ಷನ್ ಅನ್ನು ತಗೊಳ್ತದೆ. ಅಲ್ಲಿ ಸಾಕ್ಷಿ ಇದ್ರೆ, ಪುರಾವೆ ಇದ್ರೆ, ಅಲ್ಲಿ ಜನರ ಇವತ್ತು ರಕ್ಷಣೆ, ಅಲ್ಲಿ ಗಲಭೆ ಆದ್ರೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ ಮೇಲೆ ಜವಾಬ್ದಾರಿ? ಮಂತ್ರಿ ಮೇಲೆ ಹೋಗಲ್ಲ ಜವಾಬ್ದಾರಿ ಹೋಗೋದು ಅಲ್ಲಿಯ SP ಮೇಲೆ, IG ಮೇಲೆ, ಅಲ್ಲಿ ಯಾರು ಆಫೀಸರ್ ಇದ್ದಾರೆ ಅವರ ಮೇಲೆ. ಅವರು ಸೂಕ್ತವಾದ ಕಾನೂನು ಕ್ರಮ. ನಾನು ಕೇಳ್ತಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಭಗವಾನ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಹಿಂದೂ ವಿರುದ್ಧವಾಗಿ ಇದೆಯಾ ಇಲ್ವಾ? ಹಿಂದೂ ಸಂಪ್ರದಾಯ ಅದನ್ನು ನಾವು ಖಂಡಿಸ್ತೇವೆ. ನಮ್ದು ಯಾವುದೇ ವಿರೋಧ ಇಲ್ಲ. ಹಾಗಾದ್ರೆ ನಿಮ್ಮ ಸರ್ಕಾರವೇ ಅವರನ್ನ ಬಂಧಿಸುವಲ್ಲಿ ಯಾಕೆ ವಿಫಲವಾಯಿತು? ಅದನ್ನು ಕಂಪ್ಲೇಂಟ್ ಕೊಡ್ಲಿ, ಅದಕ್ಕೆ ಸುಪ್ರೀಂ ಕೋರ್ಟ್ ಇದೆ, ಕೊಟ್ಟಿದ್ರು, ಪೊಲೀಸ್ನವರು ಇದ್ದಾರೆ, ಸೂಕ್ತವಾದ ಸಾಕ್ಷ್ಯವನ್ನು ಹೇಳಿ. ಯಾರು ಹೇಳಿದ್ರು ಕಂಪ್ಲೇಂಟ್ ಸೂಕ್ತವಾದ ಸಾಕ್ಷ್ಯ ಇದ್ರೆ ಖಂಡಿತವಾಗ್ಲೂ ಅರೆಸ್ಟ್ ಕೂಡ ಆಗಿರುವಂತದ್ದು. ಅವರಿಗೆ ಗನ್ಮ್ಯಾನ್ ನೋಡಿ, ಪೊಲೀಸ್ನವರು ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನೀವು ಕೋರ್ಟಿಗೆ ಹೋಗ್ಬೋದು, ಕೋರ್ಟ್ ಅಲ್ಲಿ ಹೋಗಿ ಸಹ ಅರೆಸ್ಟ್ ಮಾಡಿಸಬಹುದು. ಸೂಕ್ತವಾದ ಸಾಕ್ಷಿ ಇದ್ರೆ ಕೋರ್ಟೇ ಹೇಳುತ್ತಲ್ಲ. ಭಗವಾನ್ ಅವರು ಹೇಳಿ ಸುಳ್ಳು ಹಾಗಾದ್ರೆ ಅಲ್ಲ, ಅದರ ಬಗ್ಗೆ ಸಾಕ್ಷಿ ಬೇಕು. ಇವರದ್ದು ಕ್ಲೀನ್ ಆಗಿ ವಿಡಿಯೋ ಇದೆ, ಅಂಕಣಕಾರರು ಏನು ಹೇಳಿದ್ದಾರೆ ಚರ್ಚೆಯಲ್ಲಿ ಕ್ಲೀನ್ ಆಗಿ ವಿಡಿಯೋ ಇದೆ, ಅದೇ ಸಾಕ್ಷಿ ಆಯ್ತಲ್ಲ. ಅದು ಪರಿಸ್ಥಿತಿ ಹೇಗಿತ್ತು, ಇಡೀ ರಾಜ್ಯದಲ್ಲಿ ಹೇಗಿತ್ತು ಪರಿಸ್ಥಿತಿ, ಬಿಜೆಪಿ ಅವರು ಏನು ಸ್ಟೇಟ್ಮೆಂಟ್ ಕೊಡ್ತಿದ್ರು, ಅವ್ರು ಗಲಭೆ ಮಾಡ್ಬೇಕಂತಾನೆ ಒಂದು ಹೊರಟಿದ್ರು, ಚಾಲೆಂಜ್ ಮಾಡ್ತಿದ್ರು, ಅಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಅದನ್ನು ನಿಯಂತ್ರಣ ಮಾಡ್ಲಿಕ್ಕೆ, ಕಾನೂನು ಸುವ್ಯವಸ್ಥೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಪೊಲೀಸ್ನವರು ನಾನು ಹೇಳುವ ಪ್ರಕಾರ ಈಗ ಭಗವಾನ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ, ರಾಮಾಯಣ ಸುಳ್ಳು ಅಂತ ಹೇಳ್ತಾರೆ ಒಂದು ಕಡೆ. ಈಗ ರಾಮಾಯಣದಲ್ಲಿ ಬರುವಂತಹ ರಾಮ ಏನಿದ್ದಾರೆ ಹಿಂದೂಗಳ ಆರಾಧ್ಯ ದೇವರವರು, ಅವರನ್ನ ಅವಹೇಳನಕಾರಿಯಾಗಿ ಹೇಳಿರುವಂತಹ ಸ್ಟೇಟ್ಮೆಂಟ್ ಸುಳ್ಳು ಅಂತ ಹೇಳ್ತೀರಾ ಹಾಗಾದ್ರೆ ನೀವು? ಅಲ್ಲ, ಅದರ ಬಗ್ಗೆ ಜಾಸ್ತಿ ನನಗೆ
ಅನುಭವ ಇಲ್ಲ. ಅವ್ರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಎಲ್ಲಿ ಹೇಳಿದ್ದಾರೆ ನಾನು ವಿಡಿಯೋ ನೋಡ್ಲಿಲ್ಲ, ಏನ್ ನೋಡ್ಲಿಲ್ಲ. ಅವ್ರು ಹಾಗೆ ಹೇಳಿದ್ರೆ ಅದು ತಪ್ಪು. ವೈಯಕ್ತಿಕವಾಗಿ ನಾವು ಹೇಳ್ತೇನೆ, ಅದರ ಎಲ್ಲ ಪ್ರೂಫ್ ಕೂಡ ಮಾಧ್ಯಮದವರ ಮುಂದೆ ಆಕ್ಷನ್ ತಗೊಳ್ಳೇಬೇಕು. ಈಗ ಪೊಲೀಸ್ನವರು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿ? ವಿಶ್ವಾಸ್ ಅವರೇ, ನಾನು ಅದನ್ನ ಹೇಳ್ತೇನೆ, ಕಂಪ್ಲೇಂಟ್ ಕೂಡ ಆಗಿದೆ, ಅರೆಸ್ಟ್ ಕೂಡ ಆಗಿದೆ, ಆದ್ರೆ ಶಿಕ್ಷೆ ಆಗ್ಲಿಲ್ಲ. ಅವರಿಗೆ ಗನ್ ಮ್ಯಾನ್ ಪ್ರೊಟೆಕ್ಷನ್ ಅನ್ನ ಕೊಟ್ಟಿದೆ. ಇದು ಗನ್ಮ್ಯಾನ್ ಈಗ ನಾಳೆ ಸಂತೋಷ್ ತಮ್ಮಯ್ಯ ಗನ್ಮ್ಯಾನ್ ಕೇಳಿದ್ರೆ ಸರ್ಕಾರ ಕೊಡ್ತದೆ. ಹಾಗೆ ಸಂತೋಷ್ ತಮ್ಮಯ್ಯ ಅವರು ಗನ್ಮ್ಯಾನ್ ಕೇಳಿದ್ರೆ ಅವರಿಗೆ ಥ್ರೆಟ್ ಇದೆ, ಯಾರಿಂದನೂ ಬೇರೆ ಥ್ರೆಟ್ ಇದೆ, ನಂಗೆ ಗನ್ಮ್ಯಾನ್ ಬೇಕಂತ ಹೇಳಿದ್ರೆ ಆ ಥ್ರೆಟ್ ಲೆವೆಲ್ ಇದ್ರೆ ಅವ್ರಿಗೆ ಗನ್ಮ್ಯಾನ್. ಹಾಗಾದ್ರೆ ಈಗ ಪ್ರವಾದಿಗಳ ವಿಚಾರದಲ್ಲಿ ಭಾಷಣ ಮಾಡಿದ್ರು, ಅವರ ಒಂದು ವಿಚಾರ ಅಲ್ಲ, ಯಾವುದೇ ಧರ್ಮಕ್ಕೆ, ಅದು ಹಿಂದೂ ಧರ್ಮ ಇರಲಿ, ಅದು ಮುಸಲ್ಮಾನ್ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಅಥವಾ ಇನ್ನಿತರ ಧರ್ಮ ಇರಲಿ, ಧರ್ಮಕ್ಕೆ ವಿರೋಧ ಇದು ನಮ್ದು ಜಾತ್ಯತೀತವಾದಂತ ಕಂಟ್ರಿ. ಸೊ ಎವ್ರಿ ಪರ್ಸನ್ ಹ್ಯಾಸ್ ಅ ರೈಟ್ ಟು ಪ್ರಾಕ್ಟೀಸ್ ಇಸ್ ರಿಲಿಜನ್. ಮತ್ತೆ ಇತರ ಧರ್ಮವನ್ನ ನಾವು ಗೌರವಿಸಬೇಕು, ನಾವು ಅದನ್ನ ಅವಹೇಳನೆ ಮಾಡಬಾರ್ದು, ಅಥವಾ ಇನ್ನೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಅಥವಾ ಹೇಳಿಕೆ. ಒಬ್ಬ ಜವಾಬ್ದಾರಿಯುತವಾದ ಅಂಕಣಕಾರನಾಗಿ ಅವರಿಗೂ ಅದ ನಮ್ಮ ಮೀಡಿಯಾ ಇದ್ರು ನಮ್ಗೂ ಅಥವಾ ರಾಜಕೀಯದವರು ಇದ್ರು ಅವರಿಗೆ ಅದ ಜವಾಬ್ದಾರಿ ಈಗ ಅವರಿಗೆ ಇರ್ತದೆ. ಈಗ ಟಿಪ್ಪು ಜಯಂತಿಯನ್ನು ಆಚರಿಸುವುದು ತಪ್ಪು. ಆತ ನೀವು ಹೇಳಿದಾಗೆ ಈಗ ಟಿಪ್ಪು ಓಕೆ ಕೆಲವೊಂದು ದೇವಾಲಯಗಳನ್ನ ಕಟ್ಟಿಸಿದ್ದಾನೆ, ಆತ ಮುಸಲ್ಮಾನರಾಗಿರೋದ್ರಿಂದ ಬಿಜೆಪಿಯವರು ಒಂದು ಪಟ್ಟ ಕಟ್ತಾ ಇದ್ದಾರೆ, ಆತ ಹಿಂದೂಗಳನ್ನ ದ್ವೇಷಿಸಿದ್ದಾನೆ ಅಥವಾ ಹಿಂದೂಗಳ ಒಂದು ಮಾರಣ ಹೋಮ ಮಾಡಿದ್ದಾನೆ ಅಂತೆ. ಅದಕ್ಕೆ ಸಾಕ್ಷಿ ಪುರಾವೆಗಳಿದೆ ಸ್ವಾಮಿ. ಸಾಕಷ್ಟು ಇತಿಹಾಸವನ್ನ ನೋಡ್ಕೊಂಡ್ರೆ ಈಗ ಅಧಿಕಾರಕ್ಕೆ ಬರುವಂತಹ ಮುಂಚೆ ಅದೆಷ್ಟೋ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡಿದ್ದಾನೆ, ಕೆಲವೊಬ್ಬರು ಕ್ರೈಸ್ತರನ್ನ ಮತಾಂತರ ಕೂಡ ಮಾಡಿದ್ದಾನೆ. ಹಾಗಾದ್ರೆ ಇದ್ರ ಬಗ್ಗೆ ಅದು ತಪ್ಪು. ಮತಾಂತರಕ್ಕೋಸ್ಕರ ಅವನು ಯಾರನ್ನು ಕೊಂದದ್ದಲ್ಲ, ಅವ ಯುದ್ಧ ಮಾಡುವಾಗ ಕೊಂದದ್ದು. ಯಾರನ್ನು ಕೊಂದಿದ್ರು ಯುದ್ಧ ಮಾಡುವಾಗ ಕೊಂದ. ಇತಿಹಾಸದಲ್ಲೂ ಎರಡು ಟೈಪ್ ನವರು ಇರ್ತಾರೆ. ನಿಷ್ಪಕ್ಷಪಾತವಾಗಿ ಇತಿಹಾಸವನ್ನು ಹೇಳುವವರು ಇರ್ತಾರೆ, ಮತ್ತೆ ಒಂದು ರೈಟ್ ಮೈಂಡೆಡ್ ರೈಟ್ ಸೈಡ್ ಥಿಂಕಿಂಗ್ ನವರು ಇರ್ತಾರೆ. ಅವರು ಅವರ ವರ್ಜನ್ ಅಲ್ಲಿ ಹೇಳ್ತಾರೆ. ಸೊ ಇದರ ಬಗ್ಗೆ ನೀವು ಈಗ ನೋಡಿ, ಅಂಬೇಡ್ಕರ್ ಅವರು ಒಂದು ಅವರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಟಿಪ್ಪುವಿನ ಫೋಟೋ ಹಾಕ್ಬೇಕಾದ್ರೆ ಅದ್ರಗಿಂತ ದೊಡ್ಡ ವಿಷಯ ಬೇಕಾ? ಯಾಕೆ ಹಾಕಿರ್ತಾರೆ? ಅವರಷ್ಟು ಯೋಚನೆ ಇಲ್ಲದೆ ಹಾಕಿರ್ತಾರ? ಈಗ ಮೊನ್ನೆ 4-5 ವರ್ಷಕ್ಕಿಂತ ಮುಂಚೆ ಟಿಪ್ಪುವಿನ ಬಗ್ಗೆ ಯಾವುದೇ ವಿಷಯ ಇರಲಿಲ್ಲ. ಈಗ ಒಂದು ಏನು ಇವರಿಗೆ ಇಶ್ಯೂ ಸಿಗ್ತಿಲ್ಲ, ರಾಮ ಮಂದಿರ ಕಟ್ತೇನೆ ಅಂತ ಹೇಳಿದ್ರು, ಆಗ್ಲಿಲ್ಲ. ಅವ್ರದ್ದು ಸರ್ಕಾರ ಬಂದು ಇಲ್ಲ ಅದು ನಮ್ದು ಸ್ಟೇಟ್ ಅಲ್ಲಿ ಗವರ್ಮೆಂಟ್ ಇರ್ಬೇಕಂತ ಹೇಳಿದ್ರು. ಸ್ಟೇಟ್ ಅಲ್ಲಿ ಗವರ್ಮೆಂಟ್ ಇಲ್ಲ, ಸೆಂಟ್ರಲ್ ಅಲ್ಲಿ ಬರ್ಬೇಕು ನಮ್ದು ಅಂತ, ಪ್ರೆಸಿಡೆಂಟ್ ನಮ್ಮವ್ರು ಆಗ್ಬೇಕಂತ ಅಂದ್ರು. ಈಗ ಸುಪ್ರೀಂ ಕೋರ್ಟ್ ಇದ್ದು ಜಡ್ಜ್ ಸಹ ಎಲ್ಲರ ಆರೋಪ ಇದೆ, ಅವ್ರು ಹೇಳಿದಾಗಿದ್ದಾರಂತ. ಈಗ ಸುಪ್ರೀಂ ಕೋರ್ಟ್ ಇದ್ದೇ ತೀರ್ಮಾನ ಬಂದು ರಾಮ ಮಂದಿರ ಆಗ್ಬೇಕಾದ್ರೆ ಈಗ ಹೇಳ್ತಿದ್ರೆ ಸುಪ್ರೀಂ ಕೋರ್ಟ್ ಇದು ತೀರ್ಮಾನ ಬರಬೇಕು, ಅದ್ರ ಮೇಲೆ ಮಾತ್ರ ನಾವು ರಾಮ ಮಂದಿರ ಕಟ್ಲಿಕ್ಕೆ. ಆದ್ರೆ ಬಿಜೆಪಿ ಸರ್ಕಾರ ಯಾಕೆ ಬೇಕಿತ್ತು? ಇವರಿಗೆ ಇಶ್ಯೂ ಇಲ್ಲ, ಇವರಿಗೆ ಮುಖ ಇಲ್ಲ. ಇಲ್ಲಿ ಒಡಂಬಡೇಶ್ವರದಲ್ಲಿ ಇದೆ ಬಲರಾಮನ ಮಂದಿರ ಇದೆ, ಜೀರ್ಣೋದ್ಧಾರ ಮಾಡಿ, ನಾವು ಬರ್ತೇವೆ, ಜೊತೆಗೆ ನಾವು ಸೇರ್ತೇವೆ, ನಮ್ಮದು ಸಹಕಾರ ಕೊಡ್ತೇವೆ ಮಾಡಿ. ಆದ್ರೆ ಒಂದು ಬೇರೆ ಜಾತಿಯನ್ನು ನಿಂದಿಸೋದು, ಜನರ ನಡುವೆ ಕಂದಕವನ್ನು ಸೃಷ್ಟಿ ಮಾಡಿಸೋದು, ಇಂಥ ಕೆಲಸಕ್ಕೆ ಕೈ ಹಾಕಬಾರ್ದು, ಬರೀ ರಾಜಕೀಯ ಲಾಭಕ್ಕೋಸ್ಕರ. ಹಾಗಾದ್ರೆ ನೇರವಾಗಿ ನೀವು ಬಿಜೆಪಿಯವ್ರನ್ನ ಬ್ಲೇಮ್ ಮಾಡ್ತೀರಿ ಅಂತ ಆಯ್ತು. ಖಂಡಿತವಾಗ್ಲು. ಹಾಗಾದ್ರೆ ನಾನು ಕೇಳ್ತಿರುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಒಬ್ಬ ಪತ್ರಕರ್ತ ಒಂದು ವಿಚಾರ ಸಂಕಿರಣದಲ್ಲಿ ಭಾಷಣ ಮಾಡ್ತಾನೆ. ಆತ ಏನೋ ಒಂದು ಭಾಷಣ ನಡೆದಂತಹ 5ನೇ ತಾರೀಕು ನಡೆದಂತಹ ಈ ಒಂದು ಕಾರ್ಯಕ್ರಮ, ಟಿಪ್ಪು ಜಯಂತಿ ವಿರುದ್ಧವಾಗಿ ಆತ ಒಂದು ವಿಚಾರ ಸಂಕಿರಣದ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಷಣವನ್ನ ಮಾಡ್ತಾರೆ. 5ನೇ ತಾರೀಕು ಆಯ್ತು, 10ನೇ ತಾರೀಕು ಟಿಪ್ಪು ಜಯಂತಿ ಕೂಡ ಆಗ್ತದೆ. 12ನೇ ತಾರೀಕಿನಿಂದ ಮಧ್ಯರಾತ್ರಿ ಬಂದು ಅವರನ್ನ ಎಳ್ಕೊಂಡು ಹೋಗ್ಲಿಕ್ಕೆ ಅವರ ಬಗ್ಗೆ ಆ ವಿಡಿಯೋಗಳು ವೈರಲ್ ಆದ್ಮೇಲೆ ಅವರ ಬಗ್ಗೆ ಮುಸಲ್ಮಾನ ಲೀಡರ್ಗಳು, ಕಾಂಗ್ರೆಸ್ ಪಕ್ಷದವರಲ್ಲ, ಮುಸಲ್ಮಾನ್ ಲೀಡರ್ಸ್ಗಳು, ಮುಸಲ್ಮಾನ್ ಕಮ್ಯುನಿಟಿನವರು ಅವರು ಸೇರಿ ಕಂಪ್ಲೇಂಟ್ ಕೊಟ್ಟಾಗ ಆಗಿರುವಂತ ಆಕ್ಷನ್. ಹಾಗಾದ್ರೆ ಈಗ ಅದಾಗಿ ಈಗ 1 ವಾರದ ನಂತರ ಅಂದ್ರೆ ಮಧ್ಯರಾತ್ರಿ ಬಂದು ಎಳ್ಕೊಂಡು ಹೋಗ್ಲಿಕ್ಕೆ ಯಾವ ರೀತಿ ಈಗ ಅವನು ನೋಡಿ, ಈಗ ಜನರಲ್ ಆಗಿ ನಡೆಯುವಂಥದ್ದು ನಮ್ಗೂ ಗೊತ್ತು, ನಿಮ್ಗೂ ಗೊತ್ತು. ಈಗ ಸಿಚುವೇಶನ್ ಅವ್ರು ಯಾರೋ ಒಬ್ಬ ಭಾಷಣ ಮಾಡಿದ, ಆದ್ರೆ ಏನು ಇಂಪ್ಯಾಕ್ಟ್ ಆಗ್ಲಿಲ್ಲ, ಜನರು ಕಿವಿನೇ ಕೊಡ್ಲಿಲ್ಲ, ಯಾರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ, ಮಾಡಿರ್ತಾನೆ. ಅವರು ಕೊಟ್ಟಿರುವಂತ ಭಾಷಣದ ಇಂಪ್ಯಾಕ್ಟ್ ಇರುವಾಗ, ಆ ಪ್ರೊಸೀಜರ್ ಇರುವಾಗ, ಆ ಪ್ರೆಷರ್ ಇರುವಾಗ, ಜನರು ನಾಳ್ದು ಏನಾದ್ರು ಹೆಚ್ಚು ಕಡಿಮೆ ಆಗ್ತದಂತ ಇರುವಾಗ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುತ್ತೆ ಅಂತ ಇರುವಾಗ ಒಂದು ಅವ್ರ ಪ್ರೊಟೆಕ್ಷನ್ಗೋಸ್ಕರ ಅವರನ್ನ ಅರೆಸ್ಟ್ ಮಾಡಿರ್ತಾರೆ. ಹಾಗಾದ್ರೆ 5ನೇ ತಾರೀಕಿಗೆ ಭಾಷಣ ಮಾಡಿದ್ರು ಅವರು, 6ನೇ ತಾರೀಕಿಗೆ ಅರೆಸ್ಟ್ ಮಾಡಬಹುದು. ಅದೇ ಅದು ನೀವು ಪೊಲೀಸ್ನವರ ಜೊತೆನೆ ಕೇಳ್ಬೇಕು. ಪೊಲೀಸ್ ಅವರಲ್ಲ, ಇಲ್ಲಿ ಬರುವಂತ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ರಾಜಕೀಯ ಲಾಭಕ್ಕೋಸ್ಕರ ಉಳಿಸ್ಕೊಳ್ತಾ ಇಲ್ಲ, ಹಿಂದೂಗಳ ಧೋರಣೆ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಸರ್ಕಾರ. ರಾಜಕೀಯ ಲಾಭ ಇದೆ, ಹಿಂದೂಗಳನ್ನ ಧೋರಣೆ. ಈಗ ಹಿಂದೆ ಇರುವಂತಾಗ, ಈಗ ಹಿಂದೆ ನಿಮ್ಮ ಸರ್ಕಾರ ಇತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯನವರ. ಯಾಕೆ ಕೆಲವೊಂದು ವರದಿಗಳು ಹೇಳುವ ಪ್ರಕಾರ ಹಿಂದಿನ 5 ವರ್ಷ ಆಡಳಿತ ಏನ್ ನಡೆಸ್ಕೊಂಡು ಬಂದಿದ್ದೀರಿ,
ಹಿಂದೂಗಳ ವಿರೋಧವಾಗಿ ನಡೆಸ್ಕೊಂಡು ಬಂದಿದ್ದೀರಿ, ಹಾಗಾಗಿ ಈ ಬಾರಿ ನಿಮಗೆ ಹಿಂದೂ ವಿರೋಧಿ ಯಾವುದೇ ಮಾಡ್ಲಿಲ್ಲ. ಆದ್ರೆ ಬಿಜೆಪಿ ಅವರು ಸುಳ್ಳು ಹೇಳಿ ನಾವು ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅಂತ ಪ್ರೊಜೆಕ್ಟ್ ಮಾಡೋದ್ರಲ್ಲಿ ಸಫಲ. ಇಡೀ ರಾಜ್ಯದಲ್ಲಿ ಒಂದು ಅಕ್ಕಿ ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯ. ಇಡೀ ಈಗ ಮೈಸೂರಿನ ರಾಜನಾಗಿದ್ರು ಟಿಪ್ಪು ಸುಲ್ತಾನ್, ಆಗ ಅವರ ಕಾಲದಲ್ಲಿ ಮಹಿಳೆಯರಿಗೆ ತಮ್ಮ ಮೈ ಮುಚ್ಚಲಿಕ್ಕೆ ರವಕೆ ಇರ್ಲಿಲ್ಲ, ಅರೆನಗ್ನ ಪರಿಸ್ಥಿತಿಯಲ್ಲಿದ್ದರು. ಆಗ ಇಡೀ ರಾಜ್ಯದ ಮಹಿಳೆಯರಿಗೆ ರವಕೆಯನ್ನ ವಿತರಿಸಿದಂತವರು ಟಿಪ್ಪು. ಹಿಂದೂ ಮಹಿಳೆಯರನ್ನ ಅತ್ಯಾಚಾರ ಮಾಡಿದ್ದಾನೆ ಅಂತ, ಹಾಗಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಯಾವುದೇ ಕಾರಣಕ್ಕೂ ಮಾಡ್ಲಿಲ್ಲ. ಅದೆಲ್ಲ ತಪ್ಪು. ಅದೆಲ್ಲ ಇವರ ರಾಜಕೀಯ ಲಾಭಕ್ಕೋಸ್ಕರ ಹೇಳುದು. ಇತಿಹಾಸ ಏನಿದೆ ಅದನ್ನು ಕರೆಕ್ಟ್ ಸ್ಟಡಿ ಮಾಡಿ. ಹಾಗಾದ್ರೆ ಇತಿಹಾಸ ಸುಳ್ಳ ನಿಮ್ಮ ಪ್ರಕಾರ? ಇತಿಹಾಸವನ್ನು ತಿರುಚುತ್ತಿದ್ದಾರೆ ಇವರು. ಸಂವಿಧಾನವನ್ನೇ ತಿರುಚಲಿಕ್ಕೆ ಬಂದವರು ಬಿಜೆಪಿ ಅವರು. ಯಾಕೆಂತ ಹೇಳಿದ್ರೆ ಹಿಂದೆ ಭಗವಾನ್ ಅವರ ಅರೆಸ್ಟ್ ಆಗದೆ ಇರುವವರು ಈಗ ಯಾಕೆ ಸಂತೋಷ್ ತಮ್ಮಯ್ಯನವರ ಅರೆಸ್ಟ್ ಮಾಡ್ತೀರಾ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ? ಇಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆ ಅಲ್ಲ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಮಾತಾಡ್ಬೇಕು. ಅವರಿಗೆ ಗೊತ್ತಿರ್ಬೇಕು ನನ್ನ ಲಿಮಿಟ್ಸ್ ಏನು, ತನ್ನ ಚೌಕಟ್ಟು ಏನಂತ ಗೊತ್ತಿರ್ಬೇಕು. ಚೌಕಟ್ಟು ಮೀರಿ ಮಾತಾಡಿದ್ರೆ ಅದು ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ ಕಾನೂನು ಕ್ರಮ ತಗೊಳ್ತೀವಿ. ಈಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಬಾಯಿಗೆ ಬಂದಾಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂತೋಷ್ ತಮ್ಮಯ್ಯನವರು ಮಾಡಿರುವಂತಹ ಅಲ್ಲಿ ಏನ್ ಮಾತಾಡಿದ ಅಂತ ಹೇಳಿದ್ರೆ, ಟಿಪ್ಪು ಹಿಂದೆ ಹೇಗಿದ್ದ, ಅವನು ಹೇಗೆ ಮೈಸೂರಿನ ಆಡಳಿತಕ್ಕೆ ಬಂದ, ಅವನ ಆಡಳಿತದ ಅವಧಿಯಲ್ಲಿ ಏನಾಯ್ತು, ಹಿಂದೂಗಳಿಗೆ ಏನು ಪ್ರವಾದಿಯ ವಿರುದ್ಧ ಮಾತಾಡಿದ್ರು. ಹೌದಾ? ಪ್ರವಾದಿ ಅಂತ ಹೇಳಿದ್ರೆ ಅವರ ಆಚಾರ ವಿಚಾರಗಳು ಏನಿದೆ, ಅವನ ಆಡಳಿತ ಅವಧಿಯಲ್ಲಿ ಏನೇನೆಲ್ಲ ಮಾಡ್ದ ಅನ್ನುವಂತಹ ವಿಚಾರ ಸಂಕಿರಣವನ್ನ ಮುಂದಿಟ್ಟಿದ್ರು. ಅದರಲ್ಲಿ ಈಗ ಬೈಲ್ ಸಿಕ್ತು, ಇನ್ನು ನೋಡ್ತಾರಲ್ಲ ಅವ್ರು ಮಾಡಿ ಸರಿಯಾ ತಪ್ಪ ಅಂತ ಗೊತ್ತಾಗ್ತದಲ್ಲ ಕಾನೂನಲ್ಲಿ. ಹಾಗಾದ್ರೆ ಕಾನೂನು ಇದೆ, ಕಾನೂನು ಹೋರಾಟ ಮಾಡ್ಲಿ. ಸುಮ್ನೆ ಯಾಕೆ ದಂಗೆ ಮಾಡ್ತಾರೆ, ಯಾಕೆ ಇದನ್ನ ಮಾಡ್ತಾರೆ? ಬಿಜೆಪಿ ಅವರು ಸುಮ್ನೆ ಯಾಕೆ ಇಶ್ಯೂ ಮಾಡ್ತಾರೆ? ಕಾನೂನು ಇದೆ. ನಾನು ನಿಜ ಆದ್ರೆ ನಾನು ಕೋರ್ಟಿಗೆ ಹೋಗ್ಲಿಕ್ಕೆ ರೆಡಿ. ನಾನು ತಪ್ಪು ಮಾಡ್ಲಿಲ್ಲ ಅಂದ್ರೆ ನಾನು ಅರೆಸ್ಟ್ ಆಗ್ಲಿಕ್ಕೂ ರೆಡಿ, ಕೋರ್ಟಿಗೆ ಹೋಗ್ಲಿಕ್ಕೆ ರೆಡಿ. ನಾನು ಫೇಸ್ ಮಾಡ್ತೇನಲ್ಲ, ನಾನು ನಿರಪರಾಧಿಯಾಗಿ ಹೊರಗೆ ಬರ್ತೇನೆ. ತಪ್ಪು ಮಾಡಿದ್ರೆ ಮಾತ್ರ ಹೆದರಿಕೆ ಇರೋದು, ಇಂಥದ್ದೆಲ್ಲ ಗಲಾಟೆ ಮಾಡೋದು. ನಾನು ತಪ್ಪು ಮಾಡ್ಲಿಲ್ಲ ಅಂದ್ರೆ ನಾನು ಫೇಸ್ ಮಾಡ್ತೇನೆ. ನಾನು ತಪ್ಪು ಮಾಡ್ಲಿಲ್ಲ ಅಂದ್ರೆ ಕಾನೂನು ನಂಗೆ ಶಿಕ್ಷೆ ಕೊಡ್ಲಿಕ್ಕೆ. ಹಾಗಾದ್ರೆ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಂಡು ನಡು ರಾತ್ರಿಯಲ್ಲಿ ಬಂದು ಯಾರೋ ಒಬ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆತ ಹೇಳ್ತಾನೆ ತಪ್ಪು ಇದೆ ಅಲ್ಲ, ಅಲ್ಲಿ ವಿಡಿಯೋದಲ್ಲಿ ಇದೆ ಅಲ್ಲ, ಕಾನೂನು ಗೊತ್ತಿರ್ಬೇಕಲ್ಲ, ವಿಡಿಯೋದಲ್ಲಿ ಇದೆ ಅಲ್ಲ. ಇವತ್ತು ರಾಜ್ಯದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತ ಜವಾಬ್ದಾರಿ ಜನರಿಗೆ ಎಷ್ಟಿದೆ, ಪೊಲೀಸರಿಗೆ ಎಷ್ಟಿದೆ, ಅಷ್ಟೇ ಜವಾಬ್ದಾರಿ ಮೀಡಿಯಾಗೂ ಇದೆ. ಅವ್ರು ಮೀಡಿಯಾದಲ್ಲಿ ಇದ್ದೊಂದು ಜವಾಬ್ದಾರಿಯುತವಾದಂತ ಒಂದು ಸ್ಥಾನಮಾನದಲ್ಲಿದ್ದು ಈ ರೀತಿ ಮಾಡಬಾರ್ದಲ್ಲ. ಒಂದು ಸಂಘರ್ಷದ ಪರಿಸ್ಥಿತಿ, ಗಲಭೆಗೆ ಪ್ರಚೋದನೆ ಕೊಡುವಂತ ಭಾಷಣ ಮಾಡಬಾರ್ದಲ್ಲ. ಅವ್ರಿಗೆ ಜವಾಬ್ದಾರಿ ಇದೆ ಅಲ್ಲ. ಎಸ್ ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ. ನೋಡಿ, ಅವರು ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರ ಸರ್ಕಾರ ಮೊದಲಿಂದ ಮಾಡಿದ್ರೆ ಎಂತ ಗೊತ್ತಾ, ಇತಿಹಾಸವನ್ನು ತಿರುಚುವ ಯತ್ನ. ಇತಿಹಾಸ ಅಂತ ಹೇಳ್ತಾರೆ. ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಿದ್ರೆ ಅರೆಸ್ಟ್ ಮಾಡ್ತಾರೆ. ಭಗವಂತ ಇವರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡುದಿಲ್ಲ ಇವರು? ಮಾಡ್ಬೇಕಲ್ಲ ಅವರು ಕೂಡ. ಹೇಳಿದಾಗ ಖಂಡಿತ. ಎಸ್, ಇದಕ್ಕೆ ವಿಶ್ವಾಸ್ ಅವರು ಆನ್ಸರ್ ಮಾಡ್ತಾರೆ. ಸರ್ ನೀವು ಆನ್ಸರ್ ಮಾಡಿ. ಏನ್ ಹೇಳಿದ ಅವ್ರ ಪ್ರಶ್ನೆ? ಈಗ ನಿಮ್ಮ ಸರ್ಕಾರ ಈಗ ಸಂತೋಷ್ ತಮ್ಮಯ್ಯನವರ ಬಂಧಿಸಿದ್ರು, ಇದೇ ಹೇಳಿಕೆಯನ್ನ ಈಗ ಹಿಂದೆ ಭಗವಾನ್ ಅವರು ಕೊಟ್ಟಿದ್ರು. ಅವರನ್ನ ಯಾಕೆ ಅರೆಸ್ಟ್ ಮಾಡುವಲ್ಲಿ ವಿಫಲರಾದ್ರಿ, ಅಥವಾ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಿದ್ರಿ? ಅವ್ರು ಹೇಳಿಕೊಟ್ಟಾಗ ಯಾರ್ದಿದ್ದ ಸರ್ಕಾರ? ಯಾವುದು? ಅವರು ಹೇಳಿಕೊಟ್ಟಾಗ ನಿಮ್ಮ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿ ಇದ್ದದ್ದು. 20 ವರ್ಷದಿಂದ ಮಾಡ್ತಾ ಇದಾರಲ್ಲ. ಅಲ್ಲ, ಈಗ ಅವರು ಹೇಳಿಕೆ ಕೊಟ್ಟಿರೋ ಟೈಮಿಗೂ ಇವರು ಹೇಳಿಕೆ ಕೊಟ್ಟಿರೋ ಟೈಮಿಗೂ, ಅವರು ಹೇಳಿಕೆ ಕೊಟ್ಟಿರೋದಕ್ಕಿರುವ ಸಾಕ್ಷ್ಯಕ್ಕೂ ಈಗ ಇವರು ಕೊಟ್ಟಿರೋ ಸಾಕ್ಷ್ಯಕ್ಕೂ ಡಿಫ್ರೆನ್ಸ್ ಇದೆ. ಮತ್ತೆ ಅರೆಸ್ಟ್ ಮಾಡೋದು ಅದು ಸರ್ಕಾರದ ಕೆಲಸ ಅಲ್ಲ, ಅದು ಪೊಲೀಸರ ಕೆಲಸ. ಸರ್ಕಾರಕ್ಕೂ ಅದಕ್ಕೂ ಏನು ಕನೆಕ್ಷನ್? ಪೊಲೀಸರ ಕೆಲಸ. ಆ ಸಿಚುವೇಶನ್ ಯಾವುದಿದೆ ಅದನ್ನು ನಮ್ಮನ್ನು ಪ್ರಶ್ನೆ ಮಾಡುವುದಲ್ಲ, ಸರ್ಕಾರವನ್ನ ಪ್ರಶ್ನೆ ಮಾಡೋದಲ್ಲ, ಪೊಲೀಸರನ್ನ ಪ್ರಶ್ನೆ ಮಾಡ್ಬೇಕು. ಹೌದು. ಏನು ಇತಿಹಾಸ ತಿರುಚಿದೆ? ಇಲ್ಲ, ನಿಮ್ಗೆ ಇತಿಹಾಸ ಬಗ್ಗೆ ಇನ್ನೊಮ್ಮೆ ಬನ್ನಿ ಚರ್ಚೆ ಮಾಡುವ. ಇತಿಹಾಸ ಬಗ್ಗೆ ಚರ್ಚೆ ಯಾವ್ದನ್ನು ತಿರುಚಿದೆ ಹೇಳಿ ಮೇಡಮ್.
ಅಲ್ಲ, ನಿಮ್ಮ ಕಾಂಗ್ರೆಸ್ ಸರ್ಕಾರ ನೋಡಿ, ನಾನೊಂದು ಕೇಳ್ತೇನೆ ನಿಮ್ಗೆ. ಮೊನ್ನೆ ಅವರನ್ನು ಅರೆಸ್ಟ್ ಮಾಡಿದ್ರಿ, ಕರೆಕ್ಟ್. ಆದಾದ್ರೆ ಭಗವಂತರನ್ನು ಯಾಕೆ ಅರೆಸ್ಟ್ ಮಾಡ್ಲಿಕ್ಕಾಗಲಿಲ್ಲ? ಯಾರನ್ನ ಅರೆಸ್ಟ್ ಮಾಡಿದ್ದು? ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ನೀವು? ಯಾರನ್ನ ಅರೆಸ್ಟ್ ಮಾಡಿದ್ದು? ಅಲ್ಲ, ನೀವು ಇತಿಹಾಸದ ಬಗ್ಗೆ ಮಾತಾಡಿ. ಯಾರು ಈಗ ಅದಲ್ಲ, 7 ಜನ ಕೇಳ್ತೇನೆ ನೀವು ಆಗ. ಯಾವುದು? ನೀವು ಹೇಳಿದ್ದಿಲ್ಲ, ನೀವು ಇತಿಹಾಸದ ಬಗ್ಗೆ ಇತಿಹಾಸ ತಿರುಗ್ತಾರೆ ಅಂತ ಹೇಳಿದ್ರೆ ನೀವಲ್ಲ. ಹೌದು. ಹಾ, ಇತಿಹಾಸ ನೀವು ಎಷ್ಟು ತಿರುಗಿದ್ದೀರಿ? 70 ವರ್ಷದಲ್ಲಿ ಆಡಳಿತ ಮಂತ್ರಿ ಮಾಡಿದ್ದೀರಿ. ಯಾರಿಗೆ ಒಂದು ಸ್ವಾತಂತ್ರ್ಯ ಬಗ್ಗೆ ಸರಿಯಾಗಿ ಹೇಳಿಕೆ ಹೊರಟಿದ್ದೀರಿ ನೀವು? ಯಾವುದು? ಸ್ವಾತಂತ್ರ್ಯ ಎಷ್ಟು ಜನ ಹೋರಾಟ ಮಾಡಿದ್ದಾರೆ? ಹೇಳಿ. ಓಕೆ, ಕರೆ ಕಟ್ಟಾಗಿದೆ. ಎಸ್ ವಿಶ್ವಾಸ್ ಅವರು ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಟಿಪ್ಪು ಜಯಂತಿಯ ಆಚರಣೆಯ ಬಗ್ಗೆ ಸಾಕಷ್ಟು ಪರ ಮತ್ತು ವಿರೋಧದ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡಿಸ್ಕಸ್ ಅನ್ನ ಮಾಡ್ತೇನೆ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ಇದು ನ್ಯಾಯವೇ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೆ. ಕಳೆದ ಬಾರಿ ಈಗ ಭಗವಾನ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಂತ ಹೇಳಿದರೆ, ಶ್ರೀರಾಮಚಂದ್ರ ಆತನಿಗೆ ಹುಟ್ಟಿನ ಬಗ್ಗೆ ಕುರುಹೇ ಇಲ್ಲ, ಇನ್ನು ಸೀತಾ ಮಾತೆಯು ಕೂಡ ಅವಹೇಳನಕಾರಿಯಾಗಿ ಮಾತನ್ನು ಆಡಿದರು, ಹಿಂದೂ ದೇವರ ಪರವಾಗಿ ಸಾಕಷ್ಟು ವಿರೋಧದ ಮಾತನ್ನು ಆಡಿದರು, ಅವಹೇಳನಕಾರಿಯಾದಂತಹ ಸ್ಟೇಟ್ಮೆಂಟನ್ನು ಕೊಟ್ಟರು. ಆದರೆ ಆಗಿರುವಂತಹ ಸರ್ಕಾರ ಅವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳದೇ ಇದ್ದಂತಹ ಸರ್ಕಾರ ಅಟ್ ಪ್ರೆಸೆಂಟ್ ಆಗಿ ಈಗ ಟಿಪ್ಪು ಜಯಂತಿ ಆಗಿದೆ. ಸಾಕಷ್ಟು ಪರ ಮತ್ತು ವಿರೋಧದ ನಡುವೆ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಮೊನ್ನೆ ನಡೆದಂತಹ ನವೆಂಬರ್ 5ಕ್ಕೆ ಟಿಪ್ಪು ಜಯಂತಿಯ ಒಂದು ಸಂಕೀರ್ಣ ವಿಚಾರಣೆ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು. ಇಲ್ಲಿ ಪತ್ರಕರ್ತ ಸಂತೋಷ್ ತಮ್ಮಯ್ಯ ಅವರು ವಿಚಾರ ಸಂಕಿರಣ ಭಾಷಣವನ್ನ ಮಾಡ್ತಾರೆ. ಅಲ್ಲಿ ಪ್ರವಾದಿಗಳಿಗೆ ಅಥವಾ ಆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕದಡುವ ಯತ್ನ ಮಾಡ್ತಾ ಇದ್ದಾನೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಒಂದಿಗೆ ಆಗಿದ್ದು ಕಾರ್ಯಕ್ರಮ ನವೆಂಬರ್ 5ಕ್ಕೆ. ಟಿಪ್ಪು ಜಯಂತಿ 10ನೇ ತಾರೀಕು ಆಯಿತು. ಇವರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು ನವೆಂಬರ್ 12ನೇ ತಾರೀಕು. ಹಾಗಾದ್ರೆ ಇಲ್ಲಿ ಏನು ಆಗ್ತಾ ಇದೆ? ಇನ್ನು ವಿಚಾರವಾದಿಗಳು ಹೇಳುವ ಪ್ರಕಾರ, ಕೆಲವೊಂದು ಮೂಲಗಳು ಹೇಳುವ ಪ್ರಕಾರ ಎಲ್ಲೋ ಒಂದು ಕಡೆ ಧರ್ಮದ ರಾಜಕಾರಣ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಹಾಗಾದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನುವಂಥದ್ದು. ಎಸ್, ಇದ್ರ ಬಗ್ಗೆ ವಿಶ್ವಾಸ ನಿಮ್ಮ ಜೊತೆ ಮಾತಾಡ್ತಾ ಇದೆ. ಸರ್, ಈಗ ಹೀಗೆ ಮಾತಾಡೋದಾದ್ರೆ, ಈಗ ನಾರ್ಮಲ್ ಆಗಿ ನಿಮ್ಮ ಸರ್ಕಾರ ಇದ್ದಾಗ ಎಲ್ಲ ಜನರು ಹೇಳುವ ಪ್ರಕಾರ ಇಲ್ಲ, ಅಲ್ಪಸಂಖ್ಯಾತರ ಓಲೈಕೆಗಾಗಿ ನೀವು ಸರ್ಕಾರವನ್ನು ನಡೆಸ್ತಾ ಇದ್ದೀರಾ, ವೋಟ್ ಬ್ಯಾಂಕ್ಗೋಸ್ಕರ ಸರ್ಕಾರವನ್ನು ಮಾಡ್ತಿದ್ದೀರಾ ಅನ್ನುವಂಥ ಮಾತನ್ನು ಹೇಳಿದ್ರೆ, ಹಾಗಾದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ ಪ್ರಶ್ನೆ ಇಲ್ಲ. ನಾವು ಜಾತ್ಯತೀತ ತತ್ವದ ಮೇಲೆ ಹೋಗೋದು. ಈಗ ಸಿದ್ದರಾಮಯ್ಯನವರ ಸರ್ಕಾರನೇ ತಗೊಳ್ಳಿ, ಅವರು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟರು. ಇಡೀ ದೇಶದಲ್ಲಿ ಬೇರೆ ಯಾವ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಇದೆ? ಅಥವಾ ಅನ್ನ ಬರೀ ಅಲ್ಪಸಂಖ್ಯಾತರಿಗೆ ಕೊಡ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ ಮಾಡಿದ್ರು, ಬರೀ ಅಲ್ಲಿ ಅಲ್ಪಸಂಖ್ಯಾತರಿಗೆ ಮಾತ್ರ ಅದರ ಪ್ರಯೋಜನ ಸಿಗುತ್ತಾ? ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವತ್ತು ಈಗ ಕುಮಾರಸ್ವಾಮಿ ಹಾಗೂ ಜಾತ್ಯತೀತ ಜನತಾದಳ ಹಾಗೂ ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಇದೆ. ಇವತ್ತು ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಇವತ್ತು ಯಾವುದೇ ಬ್ಯಾಂಕಿಗೆ ಹೋದಾಗ ಅಲ್ಲ, ರೈತರ ಸಾಲ ಮನ್ನಾ ಆಗುವಾಗ ಆ ರೈತನ ಜೊತೆ ಕೇಳ್ತಿದ್ದಾರೆ, ನೀವು ಯಾವ ಜಾತಿಯವರು ಅಂತ. ಇವತ್ತು ಒಂದು ಬಿಜೆಪಿ ಅವರಿಗೆ ಬೇರೆ ಏನು ಇಶ್ಯೂ ಇಲ್ಲ, ಇವರ ಕೈಯಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಇಲ್ಲಿ 5ಕ್ಕೆ 5 ನಮ್ಮ ಜಿಲ್ಲೆಯಲ್ಲಿ ಶಾಸಕರು ಬಂದಿದ್ದಾರೆ, ಯಾರಾದ್ರೂ ಹೋದ್ರೂ ಕೆಲಸ ಆಗ್ತಿಲ್ಲ. ಜನರು ಹೇಳ್ತಾರೆ ದುಮ್ಮದಾರೆ ಆತು ಅಂತ ಹೇಳ್ತಿದ್ದಾರೆ. ಯಾವುದೇ ನೀವು ಕಾಪು ಕ್ಷೇತ್ರ ತಕೊಳ್ಳಿ, ಯಾವುದೇ ಇವತ್ತು ಪಂಚಾಯತ್ನ ಇವತ್ತು ಏನು ಸಾಮಾನ್ಯ ಸಭೆ ಅಲ್ಲ, ಗ್ರಾಮ ಸಭೆಯನ್ನು ತಕೊಳ್ಳಿ. ಗ್ರಾಮ ಸಭೆಯಲ್ಲಿ ಇವತ್ತು ಕೊಂಡಾಡ್ತಿದ್ದಾರೆ ವಿನಯ್ ಕುಮಾರ್ ಸೊರಕೆ ಅವರ ಕೆಲಸವನ್ನು ಕೊಂಡಾಡ್ತಿದ್ದಾರೆ. ಇವತ್ತು ಉಡುಪಿ ಜಿಲ್ಲೆ, ಸಮಗ್ರ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಆಡಳಿತ ಇರುವಾಗ, ಕಾಂಗ್ರೆಸ್ ಶಾಸಕರು ಇರುವಾಗ ಎಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ ಒಂದು ಪಟ್ಟಿ ಮಾಡಿ. ಬಿಜೆಪಿ ಶಾಸಕರು ಇರುವಾಗ, ಅವರ ಸರ್ಕಾರ ಇರುವಾಗ ಎಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ? ಜೀರ್ಣೋದ್ಧಾರ ಆಗಿರೋದು ಕಾಂಗ್ರೆಸ್ ಸರ್ಕಾರ ಇರುವಾಗ, ನಮ್ಮ ಶಾಸಕರು ಇರುವಾಗ ಮಾಡಿದಷ್ಟು ಜೀರ್ಣೋದ್ಧಾರ ಇವರ ಕೈಯಲ್ಲಿ ಆಗಲಿಲ್ಲ. ಜೀರ್ಣೋದ್ಧಾರ ಮಾಡೋದು ನಾವು. ಜೀರ್ಣೋದ್ಧಾರ ದಿವಸ ಒಳ್ಳೆ ಒಂದು ಲುಂಗಿ ಹಾಕೊಂಡು, ವೇಷ್ಟಿ ಹಾಕೊಂಡು, ಶಾಲ್ ಹಾಕೊಂಡು ಬಂದು ನಿಲ್ಲೋದು ಈ ಬಿಜೆಪಿ ಅವರು. ಅದ್ರ ಬಗ್ಗೆ ಮಾತಾಡೋದಾದ್ರೆ, ಈಗ
ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತದಲ್ಲೇ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 5 ಜನ ಶಾಸಕರು ಕೂಡ ಗೆದ್ದು ಬಂದಿದ್ದಾರೆ. ಅವರು ಹೇಳುವ ಪ್ರಕಾರ ಉಡುಪಿ ಜಿಲ್ಲೆಯೂ ಕೂಡ ಬಜೆಟ್ ನಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡದೇ ಅದು ವೃತ ಆರೋಪ ಇವರದು. ಅದು ಬಜೆಟ್ ಎಕ್ಸ್ಟ್ರಾ ಏನು ಸಿದ್ದರಾಮಯ್ಯ ಅವರು ಬಜೆಟ್ ಮಾಡಿದ್ದಾರೆ ಅದಕ್ಕೆ ಆಡೆಡ್ ಮಾಡಿರುವಾಗ ಕುಮಾರಸ್ವಾಮಿ ಅವರು ಸ್ವಲ್ಪ ಅವರ ಕಡೆ ಎಲ್ಲ ಅವ್ರು ಗೆದ್ದ ಕಡೆ ಅಥವಾ ಬೇರೆ ಕಡೆ ಎಲ್ಲ ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ, ಅದನ್ನು ಮಾತ್ರ ಹೈಲೈಟ್ ಮಾಡಿದ್ದಾರೆ. ಅದೇ ಸಿದ್ದರಾಮಯ್ಯ ಅವರು ಎಷ್ಟು ಇಟ್ಟಿದ್ದಾರೆ ಬಜೆಟ್ ಅಲ್ಲಿ, ಇಡೀ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಬಜೆಟ್ ಮಾಡಿ. ಹಾಗಾದ್ರೆ ಈ ಬಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಕಡಿಮೆ ಬಜೆಟ್ ಕೊಟ್ಟರು? ಕಡಿಮೆ ಬಜೆಟ್ ಇಲ್ಲ, ಬಜೆಟ್ ಹಾಗಾಗಿ ಜನರು ಕೂಡ ಹೇಳ್ತಾ ಇದ್ದಾರೆ, ಕೆಲಸ ಆಗ್ತಿದೆ, ಜನಪ್ರತಿನಿಧಿಗಳು ಹೇಳೋದು ಅಷ್ಟೇ, ನಮಗೆ ಈ ಬಾರಿ ಬಜೆಟ್ ಕೊಡ್ಲಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ಅಭಿವೃದ್ಧಿ ಕೆಲಸ ಹೇಗೆ ಬಜೆಟ್ ಕೊಡೋದು ಏನು ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಅವರು ಆಲ್ರೆಡಿ ಇಡೀ ಈಗ ಎಷ್ಟು ಕೆಲಸ ಆಗ್ತಿದೆ, ಎಲ್ಲ ಕಡೆ ಹೋಗಿ ರೋಡ್ಸ್ ಎಷ್ಟು ಆಗ್ತಿದೆ, ಇನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಸಿಗೋದು ಇವರಿಗೆ. ಉದ್ಘಾಟನೆ ಬಿಜೆಪಿ ಅವರೇ ಮಾಡಬೇಕು. ಸೊರಕೆ ಅವರು ಮಾಡಿದಂತ ಕೋಟ್ಯಾಂತರ ಕೆಲಸ, ಪ್ರಮೋದ್ ಮಧುರಾಜ್ ಅವರು ಮಾಡಿದಂತ ಕೋಟ್ಯಾಂತರ ಅನುದಾನ, ಗೋಪಾಲ್ ಪೂಜಾರಿ ಅವರು ಮಾಡಿದಂತ ಕೋಟ್ಯಾಂತರ ಅನುದಾನ ಬಿಜೆಪಿ ಶಾಸಕರು ಈಗ ಉದ್ಘಾಟನೆ ಮಾಡ್ಬೇಕು. ಏನ್ ಕೆಲಸ ಮಾಡ್ಲಿಕ್ಕಿಲ್ಲ, ಕೆಲಸ ಆಗ್ತಿದೆ ಅಲ್ಲ, ಅದೇ ಕೆಲಸ ಆಗ್ತಿದೆ. ಎಷ್ಟು ಕೆಲಸ ಆಗ್ತಿದೆ, ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆಗಳು ಆಗ್ತಿದೆ, ಎಷ್ಟೆಲ್ಲ ಕೆಲಸಗಳಾಗ್ತಿದೆ. ಕೆಲಸ ಮಾಡಿ ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಗಿದೆ ಕೆಲಸ. ಹಾಗಾದ್ರೆ ಈಗ ಅವರು ಕೆಲಸ ಮಾಡೋದು ಬಿಟ್ಟು ಸ್ವಲ್ಪ ಭಾವನಾತ್ಮಕ ಕೈ ಹಾಕ್ತಿದ್ರೆ ಗೆಲ್ತಿದ್ರು. ಬರೀ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು, ಅಭಿವೃದ್ಧಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು, ಎಲ್ಲ ಜನರ ಕೆಲಸ ಮಾಡೋದ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು. ನೀನು ಯಾವ ಪಕ್ಷ ಅಂತ ಕೇಳಿಲ್ಲ, ಯಾವ ಜಾತಿ ಅಂತ ಕೇಳಿಲ್ಲ, ಯಾವ ಧರ್ಮ ಅಂತ ಕೇಳಿಲ್ಲ. ಇವ್ರ ತರ ಸುಳ್ಳಿನ ರಾಜಕೀಯ ಮಾಡ್ಲಿಲ್ಲ, ಆದ್ರಿಂದ ಅವ್ರಿಗೆ ಸೋಲಾಯ್ತು. ಎಸ್ ಸರ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಧನಂಜಯ ಅಂತ ಹೇಳಿ. ಹೇಳಿ ಧನಂಜಯ ಅವರೇ. ಕರ್ನಾಟಕದಿಂದ ಮಾತಾಡ್ತಿದ್ದೇನೆ. ಹೇಳಿ ಧನಂಜಯ ಅವರೇ. ನೀವು ಇವಾಗ ತಾನೇ ಹೇಳಿದ್ರಲ್ಲ, ಸಿದ್ದರಾಮಯ್ಯನವರು ಅನ್ನಭಾಗ್ಯ ತಂದ್ರು, ಕ್ಷೀರಭಾಗ್ಯ ತಂದ್ರು ಅಂತ ಹೇಳಿದ್ರಲ್ಲ. ಹಾಗಾದ್ರೆ ಅವ್ರ ಅನ್ನಭಾಗ್ಯ ನೀವು ಇದ್ರಿ ದಲಿತ ಜನಾಂಗಕ್ಕೆ ಮಾತ್ರ ಪ್ರಯೋಜನ ಆಯ್ತಾ, ಇಲ್ಲ ಉಳಿದವರಿಗೆ ಪ್ರಯೋಜನ ಆಗಿದೆ ಅಂತ ಹೇಳಿದ್ರಲ್ಲ. ಅಂತ ಸಿದ್ದರಾಮಯ್ಯನವರು ಹಾಗಾದ್ರೆ ಶ್ರೀರಾಮ ಶಾಲೆ ಕೇಂದ್ರ ಯಾಕೆ ಸರ್ ಅವ್ರು ತೆಗ್ದ್ರು ಹೇಳಿ? ಈಗ ನೀವು ಅದ್ರ ಬಗ್ಗೆ ಹೇಳಿ. ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯ ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳಿ. ನೀವು ನೋಡಿ, ಒಂದು ಮಾತಾಡೋಣ ನಿಮ್ಮಿಂದ. ನೀವು 100 ಶ್ರೀಮಂತರಿಗೆ ಕೊಡುವುದಕ್ಕಿಂತ 100 ಮಕ್ಕಳ ಹೊಟ್ಟೆಯನ್ನು ತುಂಬಿಸಲಿಕ್ಕೆ ಟ್ರೈ ಮಾಡಿ ಸರ್ ಫಸ್ಟಿಗೆ. ನಿಮ್ಮ ಶಾಸಕರು ಬಂದ್ರಲ್ಲ, ಈಗ ನಿಮ್ಮ ಶಾಸಕರು ಬಂದ್ರಲ್ಲ, ಈಗ ಕಂಟಿನ್ಯೂ ಮಾಡಿದ್ರು, ಅದನ್ನ ಕಂಟಿನ್ಯೂ ಮಾಡಿದ್ರು ಅವರು ಅದನ್ನ. ನೋಡಿ ನೋಡಿ, ಅದು ಮತ್ತೆ ಬರಲಿ. ಈಗ ಹೇಗೆ ಅವರು ಸರ್ಕಾರದ ಅನ್ನವನ್ನು ಹೇಗೆ ತಗೊಂಡ್ರು? ಈಗ ಸರ್ಕಾರದ ಅನ್ನವನ್ನು ಹೇಗೆ ತಗೊಂಡ್ರು ಅವರು? ಕಲ್ಲಡ್ಕ ಪ್ರಭಾಕರ್ ಭಟ್ರು ಸರ್ಕಾರದ ಅನ್ನವನ್ನು ಹೇಗೆ ತಗೊಂಡ್ರು? ಆಗ ಅವ್ರಿಗೆ ತಗೊಳ್ಳಿಕ್ಕೆ ಆಗ್ಲಿಲ್ಲ. ರಾಜಕೀಯ ಮಾಡಿದ್ದೀರಾ ನೀವು, ಮಕ್ಕಳ ಹೆಸರಿನಲ್ಲಿ ರಾಜಕೀಯ ಮಾಡಿದ್ದೀರಾ ನೀವು. ರಾಜಕೀಯಕ್ಕೋಸ್ಕರ ಬಳಸಿದ್ರಿ ಮಕ್ಕಳನ್ನ, ಸಣ್ಣ ಸಣ್ಣ ಮಕ್ಕಳನ್ನ ಬಳಸಿದ್ರಿ. ಈಗ ನೀವು ಅನ್ನ ಹೇಗೆ ತಗೊಂಡ್ರಿ? ಸರ್ಕಾರದ ಅನ್ನ ಹೇಗೆ ತಗೊಂಡ್ರಿ ನೀವು? ಗೊತ್ತುಂಟು. ಏನ್ ಮಾತಾಡ್ತೀವಿ? ಸಣ್ಣ ಸಣ್ಣ ಮಕ್ಕಳನ್ನು ರಾಜಕೀಯಕ್ಕೆ ಬಳಸ್ಕೊಂಡ್ರಿ. ನೀವು ರಾಜಕೀಯಕ್ಕೆ ನೀವು ಬಳಸ್ಕೊಂಡಿರೋದು. ಯಾರು ಬಳಸ್ಕೊಂಡಿರೋದು? ಇಷ್ಟು ಸಣ್ಣ ಮಕ್ಕಳನ್ನ ಭಾಷಣ ಮಾಡಿಸಿದ್ರಲ್ಲ ನೀವು, ದೇಶದ ಭಾಷಣ ಮಾಡಿಸಿದ್ರಲ್ಲ ನೀವು. ಈಗ ಸರ್ಕಾರದ ಅನ್ನವನ್ನು ಹೇಗೆ ತಗೊಂಡ್ರಿ ನೀವು? ಕೊಟ್ಟದ್ದು ಯಾರು ಕೊಟ್ಟದ್ದು? ಯಾರು ಕೊಟ್ಟದ್ದು? ಯಾರು ಸರ್ಕಾರ ವಿರೋಧ ಕೊಟ್ಟದ್ದು? ಎಷ್ಟು ಭ್ರಷ್ಟಾಚಾರ ನಡೆದಿದೆ ಅದರಲ್ಲಿ? ವಿಷಯ ಆಗ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಈಗ ಸಂತೋಷ್ ತಮ್ಮಯ್ಯನವರು ಅರೆಸ್ಟ್ ಮಾಡಿರುವ ಬಗ್ಗೆ ಈಗ ಬಿಡುಗಡೆ ಆಗಿದೆ, ಅದು ಪ್ರಶ್ನೆ ಬೇರೆ. ಸರಿ ಅಲ್ವಾ? ನಾನು ಹೇಳಿ ಸರಿ ಅಲ್ವಾ? ನೀವು ನೋಡಿ, ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಅನ್ನ ಬಗ್ಗೆ ಅವ್ರು ಅದ್ರ ಬಗ್ಗೆ ಇದ್ರ ಬಗ್ಗೆ ನೀವು ಮಾತಾಡೋ, ನಾವು ಮಾತಾಡಬಾರ್ದಾ? ಸರಿ ಅಲ್ವಾ? ಹೇಳಿ, ವಿಷಯ ಹೌದಲ್ವಾ? ನೋಡಿ, ಅವ್ರ ಹತ್ರ ಹೇಳಿ ಇನ್ನೊಮ್ಮೆ. ನೋಡಿ, ಅವ್ರ ಅಂತ ಅನ್ಯ ಕಚ್ಚಡ ಬುದ್ಧಿ ಮಾಡಿದಕ್ಕೆ ಇಲ್ಲಿ ಇವರು ನಮ್ಮ ಹತ್ರ ಸೋತದ, ನಾಯಿ ಸೋತಾಗೆ ಓಕೆ ಧನಂಜಯ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್ ವಿಶ್ವಾಸ್ ಅವರೇ, ಅವರು ಹೇಳುವ ಪ್ರಕಾರ ರಾಜಕೀಯದಲ್ಲಿಯೂ ಕೂಡ ಸಾಕಷ್ಟು ಧರ್ಮದವರನ್ನ ತಗೊಂಡು ಬಂದು ಅಥವಾ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಸಲಿಕ್ಕೆ ಪ್ರಯತ್ನವನ್ನ ಪಟ್ಟು ಈ ಬಾರಿ ಸೋತಿದ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ಏನ್ ಹೇಳ್ತೀರಾ ಅಂತ? ಇಲ್ಲ, ಅಲ್ಪಸಂಖ್ಯಾತರನ್ನ ಓಲೈಸುವಂತ ಪ್ರಶ್ನೆ ಇಲ್ಲ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ, ಆ ಸುಳ್ಳನ್ನು ಸತ್ಯ ಮಾಡೋದ್ರಲ್ಲಿ ಜನರಲ್ಲಿ ಒಂದು ಕಾಂಗ್ರೆಸ್ ಅಂದ್ರೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂತ ಪಕ್ಷ ಅಂತ ಹೇಳೋದ್ರಲ್ಲಿ ಅವರು ಸಫಲರಾಗಿದ್ದಾರೆ. ನಾವು ನಮ್ಮ ಕೆಲಸವನ್ನ, ನಮ್ಮ ಶಾಸಕರು ಲೀಡರ್ಸ್ ಏನ್ ಮಾಡಿದ್ರು ಅಂದ್ರೆ, ನಾವು ಅಭಿವೃದ್ಧಿ ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ, ಜನರ ಕೆಲಸ ಮಾಡಿದ್ದೇವೆ, ಗೆಲ್ತೇವೆ ಅಂತ ಯೋಚನೆ ಮಾಡಿ. ಹಾಗಾದ್ರೆ ಇದೇ ಅಭಿವೃದ್ಧಿ ನಿಮ್ಮ ಪ್ರಕಾರ ಆಗಿದ್ದಿದ್ರೆ ಈ ಬಾರಿ ಸರ್ಕಾರ ನೀವು ನಡೆಸಬಹುದಿತ್ತಲ್ಲ? ಅಲ್ಲ, ಯಾಕಾಗಿಲ್ಲ? ಇವರು ಸುಳ್ಳು ಹೇಳಿದ್ರು. ಸುಳ್ಳು ಹೇಳಿದ್ರೆ ಹಾಗಾದ್ರೆ ಪದೇ ಪದೇ ಹೇಳಿ ಜನ ದಡ್ರ, ಜನರು ನೋಡ್ತಾ ಇಲ್ಲ ಇವರು ಆಡಳಿತ, ಇವರ ಕಾರ್ಯ. ಜನರು ಈಗ ಗೊತ್ತಾಗ್ತಿದೆ, ಜನರಿಗೆ ಈಗ ಅದದ್ದು ತಪ್ಪು ಗೊತ್ತಾಗ್ತಿದೆ, ಅರಿವಾಗ್ತಿದೆ. ಹಾಗಾದ್ರೆ ಚುನಾವಣೆಯಲ್ಲಿ ಯಾಕೆ ನಿಮ್ಮ ಪಕ್ಷ ಬರ್ಲಿಲ್ಲ ಅಂತ? ಚುನಾವಣೆಯಲ್ಲಿ
ಅದೇ ಹೇಳಿದಲ್ಲ, ಹ್ಮ್. ಕರಾವಳಿ ಅಭಿವೃದ್ಧಿ ಭಾಗದಲ್ಲಿ ಕೆಲ್ಸಗಳನ್ನ ಮಾಡಿದ್ರೆ ಭಾಗದಲ್ಲಿ ಎಲ್ಲ ಕೂಡ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾದ್ರ ಇಲ್ಲ ಬಗ್ಗೆ ಕೆಲಸ ಆಗಿದೆ ಅಲ್ಲ, ಕೆಲಸ ಆಗ್ಲಿಲ್ಲ ಅಂತ ಯಾರು ಹೇಳ್ತಿಲ್ಲ. ಹಾಗಾದ್ರೆ ಕೆಲಸ ಆಗಿದ್ದಿದ್ರೆ ಅದೇ ಒಂದು ಮಾನದಂಡ ಆಗ್ತಿಲ್ಲ. ಇವತ್ತು ಭಾವನಾತ್ಮಕವಾಗಿ ಆಟ ಆಡ್ತಿದ್ದಾರೆ, ಭಾವನಾತ್ಮಕ ವಿಷಯ ಭಾವನಾತ್ಮಕವಾಗಿ ಹೇಳ್ತಿದ್ದಾರೆ. ಭಾವನಾತ್ಮಕದಿಂದ ಏನು ಲಾಭ ಹೇಳಿ? ಈಗ ಎಂಡ್ ಆಫ್ ದ ಡೇ ಇವರು ಕಲ್ಲಡ್ಕದ ಬಗ್ಗೆ ಮಾತಾಡಿದ್ರು, ಎಂಡ್ ಆಫ್ ದ ಡೇ ಆದದೇನು ಇವತ್ತು? ಬಾಯಿ ಮುಚ್ಕೊಂಡು ತಕೊಂಡ್ರಲ್ಲ ಇವರು. ಸರ್ಕಾರ ಅನ್ನ ಕೊಡ್ತಿದೆ, ಅದನ್ನ ಬೇಡ ಅಂತ ಹೇಳಿದ್ ಯಾರು? ಹೀಗೆ ತಕೊಂಡ್ರಲ್ಲ, ಹೇಗೆ ತಕೊಂಡ್ರಿ ಇವರು? ಎಸ್ ಸರ್, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪ್ರಶಾಂತ್ ಅಂತ ಉಡುಪಿಯಿಂದ. ಹೇಳಿ ಪ್ರಶಾಂತ್ ಅವರೇ. ಅಲ್ಲ, ಈಗ ಮರಳು ಈಗ ಇಲ್ಲಿಲ್ಲ ಅಲ್ಲ ಉಡುಪಿಯಲ್ಲಿ, ಅದರ ವಿಷಯ ಮಾತಾಡ್ಲಿಕ್ಕೆ ಅಲ್ಲಿ ಅವ್ರ ಹತ್ರ ನಿಮ್ಮ ಗಣ್ಯ ಇದ್ದಾರಲ್ಲ ಅಲ್ಲಿ, ಅವ್ರ ಹತ್ರ ಹೇಳಿ ಮರಳು ಇಲ್ಲ ಇಲ್ಲಿ ಉಡುಪಿಯಲ್ಲಿ. ರಘುಪತಿ ಭಟ್ರು ಶಾಸಕರಾದ ಮರು ದಿವಸ ತಂದು ಹಾಕ್ತೇನೆ ಅಂತ ಹೇಳಿದಾರಲ್ಲ. ರಘುಪತಿ ಭಟ್ರು ಶಾಸಕರಾದ ಮರು ದಿವಸ ಮರಳು ತಂದು ಹೇಳ್ತೇನೆ. ಕಾಂಗ್ರೆಸ್ ಅವರಿಂದ GPS ಮಿಷಿನ್ ಅನ್ನು ನಿಮ್ದು ಪ್ರಶ್ನೆ ಕೇಳಿ ಮತ್ತೆ ಸರ್ಕಾರ ಯಾವ್ದು ಉಂಟು ಈಗ ಹೇಳಿ. ಪ್ರಶ್ನೆ ಕೇಳಿ. ಎಸ್ ಸರ್, ಪ್ರಶಾಂತ್ ಅವರು ನಿಮ್ಮ ಪ್ರಶ್ನೆ ಕೇಳಿ. ಸರ್ಕಾರ ಯಾವ್ದು ಉಂಟು ಎಂದು ಕೇಳಿ ಅವ್ರ ಹತ್ರ. ಸರ್ಕಾರ ಈಗ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಸಮ್ಮಿಶ್ರ ಸರ್ಕಾರ ಇದೆ. ನಿಮ್ಮ ಪ್ರಶ್ನೆ ಕೇಳಿ. ಅದು ಹೇಳಿ ಫಸ್ಟ್. ಮರಳು ವಿಷಯ ಅದನ್ನು ಫಸ್ಟ್ ಹೇಳಿ. ಅವ್ರ ಹತ್ರ ಕೇಳಿ, ಅವ್ರ ಹತ್ರ ಅವ್ರು ಮಾತಾಡ್ತಿದ್ದಾರಲ್ಲ. ಇಲ್ಲ ಪ್ರಶಾಂತ್ ಅವರೇ ನಿಮ್ಮ ಪ್ರಶ್ನೆಯನ್ನ ಕೇಳಿ. ಈಗ ನಿಮ್ಮ ಪ್ರಶ್ನೆ ಏನು ಅಂತ? ಅದೇ ಮರಳು ವಿಷಯ ನಾನು ಕೇಳಿದ. ಈಗ ಮರಳು ಎಂತ ಈಗ ಅವ್ರು ಹೇಳುವ ಪ್ರಕಾರ ಈಗ ನಮ್ಮ ಜಿಲ್ಲೆಯಲ್ಲಿ ಬಿಜೆಪಿ ಆಡಳಿತದಲ್ಲಿದೆ, ಶಾಸಕರು ಇದ್ದಾರೆ, ಅವ್ರು ಮಾಡ್ಬೇಕು ಅಂತ. ಮೇಲೆ ಇರೋದು ಯಾರು? ಕರ್ನಾಟಕ ಸರ್ಕಾರದಲ್ಲಿ ಯಾರು ಇರುದು? ಎಸ್ ವಿಶ್ವಾಸ್ ಅವರೇ. ಎರಡು ಜಾಯಿಂಟ್ ಆಗಿದಲ್ಲ ಈಗ. ಆಯ್ತಲ್ಲ, ನಾನ್ ಮಾತಾಡ್ಬೋದಾ? ಮಾತಾಡಿ. ಇದೇ ರಘುಪತಿ ಭಟ್ ಅವರು ಭಾಷಣ ಮಾಡಿ ಹೇಳಿದ್ರು, ನಾನು ಶಾಸಕನಾದ ಮರು ದಿವಸ ಮರಳಿನ ಸಮಸ್ಯೆ ಸರಿ ಮಾಡ್ತೀನಿ. ಆ GPS ಅನ್ನು ಕೊಂಡೋಗಿ ಪ್ರಮೋದ್ ಮಧುರಾಜ್ ಇದ್ದು ಮನೆ ಎದುರುಗಡೆ ಬಿಸಾಡಿ ರಾಶಿ ಹಾಕಿ ಅಂತ ಹೇಳಿ. ಇಲ್ಲಿ ತನಕ ಅವರಿಂದ ಆಗ್ಲಿಲ್ಲ. ಇವತ್ತು ಅದು NGT ಅಲ್ಲಿ ಆದಂತ ಸಮಸ್ಯೆ ಅಲ್ವಾ, ಕೋರ್ಟ್ ಅಲ್ಲಿ ಇತ್ಯರ್ಥ ಆಗ್ಬೇಕು. ಇವತ್ತು DC ಅವರು ಹೇಳ್ತಿದ್ದಾರೆ ಅದನ್ನು ಕಾನೂನುವಾದ ತೊಡಕಿದೆ, ಅದನ್ನು ಸರಿ ಮಾಡಿಸುವಂತ. ಮಾನ್ಯ ಮುಖ್ಯಮಂತ್ರಿ ಅವರು ಬಂದವರು ಹೇಳಿದ್ದಾರೆ ಇಮಿಡಿಯೇಟ್ ಆಗಿ ಅದನ್ನು ಸರಿ ಮಾಡ್ಬೇಕಂತೇಳಿ. ಈಗ ಅದು ನ್ಯಾಷನಲ್ ಗೌರ್ಮೆಂಟ್ ಇದ್ದು, ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಇಶ್ಯೂ. ಇವತ್ತು ಮೊನ್ನೆ ಮುಖ್ಯಮಂತ್ರಿ ಅವರು ಬೈಂದೂರಿಗೆ ಬಂದವರು ಹೇಳಿದ್ರು ಅದು ಇಲ್ಲಿ ಸರಿ ಮಾಡ್ಲಿಕ್ಕೆ ಆಗುವಂತ ಇಶ್ಯೂ ಅಲ್ಲ, ಏನಿದ್ರು NGT ಇದ್ದು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಸೊ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರ್ತಿದೆ, ಅವರೇ ಮಾಡಿರುವಂತ ಸಮಸ್ಯೆ ಅವರೇ ಸರಿ ಮಾಡ್ಬೇಕಂತ. ಇದೇ ರಘುಪತಿ ಭಟ್ರು, ಇದೇ ಜಯಪ್ರಕಾಶ್ ಹೆಗ್ಡೆ ಅವರು ಸೆಂಟ್ರಲ್ ಮಿನಿಸ್ಟರ್ಸ್ ಹತ್ರ ಹೋಗಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿದ್ದಾರೆ. ಸೊ ಅಲ್ಲಿ ಒಪ್ಕೊಂಡ ಹಾಗೆ ಆಯ್ತು. ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು, ಕಾನೂನಾತ್ಮಕ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತೇಳಿ. ನಮಗೂ ಆಸೆ ಇದೆ, ನಮಗೂ ಮರಳಿನ ಸಮಸ್ಯೆ ಬಗೆಹರಿಸಬೇಕು, ಜನರಿಗೆ ಇದರಿಂದ ಪರಿಹಾರ ಸಿಗ್ಬೇಕಂತ ನಮ್ದು ಇದೆ. ಆದ್ರೆ ನಾವು ಮರಳನ್ನು ಇಟ್ಕೊಂಡು ನಾವು ಏನ್ ಮಾಡ್ಬೇಕು? ಹಾಗಾದ್ರೆ ಈಗ ನೀವು ಹೇಳಿದ್ರಿ, ಈಗ ರಘುಪತಿ ಭಟ್ರವರು ಚುನಾವಣೆಗಿಂತ ಮುಂಚೆ ಅದನ್ನ ತೆಗೆದು ಬಿಸಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು ಅಂತ. ಹಾಗಾದ್ರೆ ಇದೇ ನಿಮ್ಮ ಕುಮಾರಸ್ವಾಮಿ ಅವರು ಚುನಾವಣೆಗಿಂತ ಮುಂಚೆ ಒಂದು ಮಾತನ್ನ ಹೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ, ನಾನೆಲ್ಲಾದ್ರೂ ಅಧಿಕಾರಕ್ಕೆ ಬಂದ್ರೆ, ನನ್ನನ್ನು ಅಧಿಕಾರಕ್ಕೆ ತಂದು ಕೂರಿಸಿದ್ರೆ ನಿಮ್ನು ಎಲ್ಲಾ ರೈತರ ಸಾಲವನ್ನ ಮನ್ನಾ ಮಾಡ್ತೇವೆ ಅಂತ ಮಾತನ್ನ ಹೇಳ್ತಾರೆ. ಇನ್ನು ಚುನಾವಣೆಗಿಂತ ಒಂದು ದಿನಕ್ಕಿಂತ ಮುಂಚೆ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ನನ್ನನ್ನೆಲ್ಲಾದ್ರೂ ಮುಖ್ಯಮಂತ್ರಿ ಮಾಡಿದ್ರೆ ಕೇವಲ 24 ಗಂಟೆಯಲ್ಲಿ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತೇನೆ, ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನ ಮನ್ನಾ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಆಗದೇ ಇರುವಂತಹ ಕೆಲಸಕ್ಕೆ ಯಾಕೆ ಅವರು ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರನ್ನು ಡಿಫೆಂಡ್ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ, ಅವರು ಸಹ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನ್ನ ಸ್ವಂತ ಬಲದಲ್ಲಿ ನನ್ನ ಸರ್ಕಾರ ಬಂದ್ರೆ, JDS ಪಕ್ಷದ ಸರ್ಕಾರ ಬಂದ್ರೆ ಮನ್ನಾ ಮಾಡ್ತೇನೆ ಅಂತ. ಆದ್ರೂ ಕೂಡ ಅವರು 45,000 ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಮೋದಿ ಅವರು ಯಾಕೆ ಮಾಡ್ಲಿಲ್ಲ? ಕೇಂದ್ರ ಸರ್ಕಾರ ಯಾಕೆ ಮಾಡ್ಲಿಲ್ಲ? ಇವತ್ತು ನಂಗೆ ವಿಶೇಷ ಅನಿಸೋದಂದ್ರೆ ಮೀಡಿಯಾ ಸಹ ಇವತ್ತು ಬರೀ JDS ಅನ್ನ, ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನಿಸ್ತಿದೆ ವಿನಃ ಬಿಜೆಪಿ ಅವರನ್ನ, ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಪ್ರಶ್ನಿಸುತ್ತಿಲ್ಲ. ಯಾಕೆ ನ್ಯಾಷನಲೈಸ್ ಬ್ಯಾಂಕ್ ಇದ್ದು ಸಾಲವನ್ನ ಕೇಂದ್ರ ಸರ್ಕಾರ ಮಾಡ್ಲಿಲ್ಲ? UPA ಸರ್ಕಾರ ಇರುವಾಗ ಮಾಡಿದ್ದಾರೆ, ಯಾಕೆ ಕೇಂದ್ರ ಸರ್ಕಾರ ಮಾಡ್ಲಿಲ್ಲ? ಯಾಕೆ ಬಿಜೆಪಿ ಅವರು ಅನ್ಕೊಂಡ್ರೆ, ಮೋದಿ ಅವರು ಅನ್ಕೊಂಡ್ರೆ ಮೀಡಿಯಾಗೂ ಸಹ ಹೆದರಿಕೆ ಇದೆಯಾ? ಯಾಕೆ ಪ್ರಶ್ನಿಸುತ್ತಿಲ್ಲ? ಪ್ರಶ್ನಿಸ್ಬೇಕಲ್ಲ. ಪ್ರಶ್ನಿಸ್ಬೇಕು ಅಂತ ಈಗ ಮಾಧ್ಯಮದವ್ರ ವಿಚಾರ ಅಂತ ಹೇಳಿದ್ರೆ ಜನರು ಏನನ್ನ ಹೇಳ್ತಾರೋ, ಜನರು ಸಾರ್ವಜನಿಕವಾಗಿ ಯಾರ ನ್ಯಾಷನಲೈಸ್ ಬ್ಯಾಂಕ್ ಇದ್ದು ಸಾಲವನ್ನ ಯಾರು ಮನ್ನಾ? ಹಾಗಾದ್ರೆ ಅಷ್ಟು ತೊಡಕಿದ್ದ ಮೇಲೆ UPA ಗೌರ್ಮೆಂಟ್ ಮಾಡಿದೆ ಅಲ್ಲ, UPA ಗೌರ್ಮೆಂಟ್ ಮಾಡಿದೆ ಅಲ್ಲ, ರಾಹುಲ್ ಗಾಂಧಿ ಅವರು ಬಂದು ಕುಮಾರಸ್ವಾಮಿ ಅವರ ಕೈಲಿ ಇಲ್ಲಿ ಸಹ ಸಾಲ ಮನ್ನಾ ಮಾಡಿಸಿದ್ದಾರಲ್ಲ.
45,000 ಕೋಟಿ ಮಾಡಿಸಿದ್ದಾರೆ ಸಾಲ ಹಾಗಾದ್ರೆ ಈ ಕೆಲಸ ಯಾಕೆ ಆಗ್ತಿಲ್ಲ ರಾಜ್ಯದಲ್ಲಿ? ಅಲ್ಲ 45,000 ಕೋಟಿ ಸಾಲ ಮನ್ನಾ ಮಾಡಿಸಿದಾರಲ್ಲ. ಹಾಗಾದ್ರೆ ಮೊನ್ನೆ ತಾನೇ ಒಬ್ರು ರೈತರು ನಂಗೆ ಸಾಲ ಕಟ್ಲಿಕ್ಕೆ ಆಗಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು, ಅದು ತುಂಬಾ ಜಾಸ್ತಿ ಮಾಡಿರ್ಬೋದು. ಇದೇ ವೆಂಕಯ್ಯ ನಾಯ್ಡು ಅವರು ಹೇಳಿದ್ರು ಸಾಲ ಮನ್ನಾ ಮಾಡೋದು ಈಗ ಫ್ಯಾಷನ್ ಆಗಿ ಹೋಗಿದೆ ಅಂತ. ಇದೇ ಅರುಣ್ ಜೇಟ್ಲಿ ಅವರು ಹೇಳಿದ್ರು ಮಾಡ್ಲಿಕ್ಕೆ ಆಗೋದಿಲ್ಲ, ದುಡ್ಡು ಮಾಡೋದು ಮಿಷನ್ ಇಲ್ಲ ನಮ್ ಜೊತೆ, ನಾವು ಸಾಲ ಮನ್ನಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇದೇ ಅರುಣ್ ಜೇಟ್ಲಿ ಅವರು ಹೇಳಿದ್ರು. ಅವರು ಎಷ್ಟು ಟಫ್ ಸ್ಟ್ಯಾಂಡ್ ತಗೊಳ್ತಾರೆ. ನಾವಿಲ್ಲಿ ಸಾಲ ಮನ್ನಾ ಮಾಡಿದ್ದೇವೆ, ಅದ್ರ ಮೇಲೆ ನಮ್ಮನ್ನೇನು ಪ್ರಶ್ನಿಸ್ತಾರೆ. ಎಸ್ ವಿಶ್ವಾಸ್ ಅವರೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇರ್ತೀರಾ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಬಳಿಕ ಇದು ನ್ಯಾಯವೇ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಾನು ಮಾತಾಡ್ತಾ ಇದ್ದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವೊಂದು ಸಾರ್ವಜನಿಕರಿಗೆ ಅಥವಾ ಸಾರ್ವಜನಿಕರಿಗೆ ಇರುವಂತಹ ಸರ್ಕಾರ ನಮ್ಮದು, ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮದು. ಹೀಗಿರುವಾಗ ಒಂದು ಸರ್ಕಾರ ಅಂತ ಹೇಳಿದ್ಮೇಲೆ, ಕಾನೂನು ಅಂತ ಹೇಳಿದ್ಮೇಲೆ ಎಲ್ಲ ರೀತಿಯಾದಂತಹ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ತದೆ, ವಾಕ್ ಸ್ವಾತಂತ್ರ್ಯ ಇರ್ತದೆ. ಇದೆಲ್ಲವನ್ನ ತಿರುಚುವ ಯತ್ನ ಅಥವಾ ಇದರ ಮೇಲೆ ದಬ್ಬಾಳಿಕೆಯನ್ನು ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಈಗ ಒಂದು ಪ್ರೆಸೆಂಟ್ ಆಗಿ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ವಿಶ್ವಾಸ್ ಅವರೇ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಸರ್, ಹೇಳಿ. ಅಲ್ಲಿ ಪ್ರಶ್ನೆ ಇದು ನ್ಯಾಯವೇ ಅಂತ ಹೇಳಿ ಉಂಟಲ್ಲ, 3 ಸಂದೇಶ ನಾನು. ಒಂದು ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಐಟಿ ದಾಳಿ ಆದ್ರೆ ಅದು ಕೇಂದ್ರ ಮಾಡಿದ್ದು, ಮೋದಿ ಮಾಡಿದ್ದು. ಜನಾರ್ದನ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿದ್ರೆ ಅದು ನಾವಲ್ಲ, ಅದರ ಹಿಂದೆ ನಾವಿಲ್ಲ. ಹೊಯ್ಗೆಯದ್ದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆ, ಹೊಯ್ಗೆ ಸಮಸ್ಯೆ. ಹೊಯ್ಗೆ ಸಮಸ್ಯೆಗೆ ಕೇಂದ್ರಕ್ಕೆ ಆಗ್ತಾನೆ, ಸರ್ಕಾರ ಯಾಕೆ? ಇವರು ನಾಚಿಗೆ ಭಾಗ್ಯ ಒಂದಾಗಿ ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತಾವ ತೆಗೆದುಕೊಂಡವರು ಸರ್ಕಾರ ಮಾಡಿದ್ದಕ್ಕೆ ಕೇಂದ್ರದೆಲ್ಲ ನೋಡಿಕೊಡ್ತಿದ್ದಲ್ಲ. ಕಲ್ಲಡಕಕ್ಕೆ ಅನ್ನ ಕೊಟ್ಟದ್ರೆ ಅನ್ನ ಯಾಕ ಅಲ್ಲ, ಕೇಂದ್ರದ ಪಾಲಿದ್ರು ಅಂತ ಕರ್ನಾಟಕ ಸರ್ಕಾರದ ವ್ಯವಸ್ಥೆ. ಮೊದಲ ಬಾರಿ ಇವರು ಬಾಹ್ಯದ ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಸಂಘ ಪರಿವಾರದ ಮೇಲೆ ದಾಳಿ ಮಾಡಿದ್ದರಿಂದಾಗಿ ಅದರ ಮುಖಾಂತರ ಇದು ಅನ್ನ ದಾಸೋಹ ಅಲ್ಲಿ ಕೊಡುವಂತ ಅನ್ನವನ್ನು ಕಟ್ಟು ಮಾಡಿದ್ದರಿಂದಾಗಿ ನಾವು ತಿರಸ್ಕಾರ ಮಾಡಿದ್ವಿ ಆದ್ಮೇಲೆ. ಈಗ ಅವರನ್ನು ಸೋಲಿಸಿದ್ದಾರೆ, ಅವರು ಮಾಡಿದ ಅನ್ಯಾಯಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಪರಿಣಾಮವಾಗಿ ನಾವು ಈಗ ಹೊಸ ನಮ್ಮ ಶಾಸಕರು ಬಂದಿದ್ದಾರೆ. ಡಿಡಿಪಿಐ ಆಫೀಸಿಂದ ಸರ್ಕಾರದಿಂದ ಅಂತ ಹೇಳಿದ್ರೆ ಅದಕ್ಕೆ ತಗೊಂಡದ್ದು ನಾವು, ಯಾರ ಮನೆಯಿಂದ ತಗೊಂಡದಲ್ಲ, ನಾವು ಸರ್ಕಾರ ತಗೊಂಡು ಅದ್ರಲ್ಲಿ ಪಾಲಿದೆ ಅದರಲ್ಲಿ. ಸಮಸ್ಯೆಗಳು ಬಂದಾಗ ಜನಗಳಿಗೆ ಏನಾದ್ರು ಅಪನಾರ ಮಾಡಿದ್ದು. ಓಕೆ ಸರ್, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಈಗ ಅವ್ರು ಹೇಳುವ ಪ್ರಕಾರ ಈಗ ರಾಜ್ಯದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಕೇಂದ್ರದವರನ್ನ ದೂರ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಹಾಗಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರ ಐಟಿ ರೈಡ್ ಆಗಿರ್ಬೋದು, ಇದೆಲ್ಲವನ್ನ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವಾಗ? ಅಲ್ಲ, ಸಮಸ್ಯೆ ಯಾವುದಿದೆ, ಎಲ್ಲಿಂದಿದೆ? ಈಗ ಮೊನ್ನೆ ಹೋರಾಟಕ್ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಸಹ ಬಂದಿದ್ದಾರೆ. ಸಮಸ್ಯೆ ಬಗೆಹರಿಬೇಕಂತ ನಮಗೂ ಆಸೆ ಇದೆ, ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಪ್ರಮೋದ್ ಮಧ್ವರಾಜ್ ಅವರು ಎಷ್ಟು ಪ್ರಯತ್ನ ಮಾಡಿದ್ದಾರೆ. ಮರಳಿನ ಸಮಸ್ಯೆ ಬಗ್ಗೆ ಮುತುವರ್ಜಿ ತಗೊಂಡು ಒಂದು ನಿಯೋಗವನ್ನು ಕರ್ಕೊಂಡು ಹೋದವರು ಆಸ್ಕರ್ ಫೆರ್ನಾಂಡಿಸ್ ಅವರು. ಆ ಸಮಸ್ಯೆಗೆ ಒಂದು ಮರಳು ನೀತಿಯನ್ನು ಮಾಡಬೇಕು, ಆ ಸಮಸ್ಯೆ ಬಗೆಹರಿಬೇಕಂತೇಳಿ. ಆದ್ರೆ ಇದಕ್ಕೆ ಪ್ರಾಬ್ಲಮ್ ಅಂತಂದದ್ದು ಡೀಮ್ಡ್ ಫಾರೆಸ್ಟ್ ಅಂತಂದದ್ದು, ಆ ಡೀಮ್ಡ್ ಫಾರೆಸ್ಟ್ಗೆ ಎಲ್ಲರನ್ನು ಸೇರಿಸಿದ್ದು ಎಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಆದಂತ ಕೆಲಸಗಳು. ಈಗ ಆಸ್ಕರ್ ಫರ್ನಾಂಡಿಸ್ ಅವರು ಈಗ ನೀತಿಯನ್ನು ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳಿದ್ರೆ, ಆಗ ಯಾಕೆ ಕೆಲಸ ಸಂಪೂರ್ಣವಾಗಿ ಆಗಿಲ್ಲ ಅಂತ? ಅಲ್ಲ, ಅದು ಅಷ್ಟು ಸುಲಭ ಇಲ್ಲ ಅಲ್ಲ, ಒಂದು ನೀತಿ ಮಾಡೋದಂದ್ರೆ ಅಷ್ಟು ಸುಲಭ ಇಲ್ಲ. ಹಾಗಾದ್ರೆ ಈಗ ನಿಮ್ಮ ಕಾಂಗ್ರೆಸ್ ಅವರು ಅಥವಾ ಜೆಡಿಎಸ್ ಅವರು ದೂರ್ತಿರುವಂತದಂತೆ, ಈಗ ನಿಮ್ಮ ಶಾಸಕರಿದ್ದಾರೆ, ಈ ರೀತಿಯಾದಂತಹ ಪ್ರೊಟೆಸ್ಟ್ ಆಗ್ತಾ ಇದೆ, ಸರ್ಕಾರದ ಮೂಲಕ, ಕೇಂದ್ರ ಸರ್ಕಾರದ ಮೂಲಕ ಸಾಲ್ವ್ ಮಾಡಬಹುದಲ್ವಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕಿಂತ ಮುಂಚೆ ನೀವೇ ಮಾಡಬಹುದಿತ್ತಲ್ವಾ ಕೆಲಸ, ಯಾಕೆ ಮಾಡಿಲ್ಲ? ಅಲ್ಲ, ಸಮಸ್ಯೆ ಬಂದದ್ದು ಈಗಲ್ಲ, 2013ರಿಂದ ಇದೇ ರೀತಿಯಾದಂತಹ ಮರಳು ಸಮಸ್ಯೆ ಆಗ್ತಾ ಇದೆ. ಮರಳು ಸಮಸ್ಯೆ ಸೃಷ್ಟಿ ಮಾಡಿದೆ ಬಿಜೆಪಿ ಅವರು ಇದ್ದಾಗ. ಅದ್ರ ಮೇಲೆ ತೀಕ್ಷ್ಣತೆ, ಆವಾಗ ಮರಳು ಅಂದ್ರೆ ಮರಳು ಮುಂಚೆ ಎಲ್ಲ ಮರಳು ಯಾರಿಗೂ ಬೇಡ ಇತ್ತು,
ಈಗ ಮರಳಿಗೆ ಬಂಗಾರಿನ ಬೆಲೆ ಬಂದಿದೆ ಅಲ್ವಾ. ಬಂಗಾರಿನ ಬೆಲೆ ಯಾಕೆ ಕೇಳಿದ್ರೆ ಮರಳಿನ ಅಭಾವ ಉಂಟಾಗಿದೆ, ಹಾಗಾಗಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಅಭಾವ ಕ್ರಿಯೇಟ್ ಮಾಡುವವರು ಯಾರು, ಅಭಾವ ಅದ್ರ ಬಗ್ಗೆ ಇನ್ನೊಂದು ಚರ್ಚೆ ಇಡುವ, ಅದ್ರ ಬಗ್ಗೆನೇ ಸ್ಪಷ್ಟವಾಗಿ ಚರ್ಚೆ ಮಾಡುವ. ಎಸ್ ವಿಶ್ವಾಸ್ ಅವರೇ, ನಿಮ್ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನನ್ನ ಹೆಸರು ಗಣೇಶ್ ಅಂತ ಹೇಳಿ. ಹೇಳಿ ಗಣೇಶ್ ಅವರೇ. ಸರ್ ನಾನು ಆಕ್ಚುಲಿ ಕಾರ್ಯಕ್ರಮ ನೋಡ್ತಾ ಇದ್ದಾನೆ. ಇದು ನ್ಯಾಯವೇ ಅಂತ ಹೇಳೋದಕ್ಕಿಂತ ಆಕ್ಚುಲಿ ಇದು ಬೇರೆ ತರ ರೀತಿಯಲ್ಲಿ ಹೋಗ್ತಾ ಉಂಟು. ಇವ್ರು ಅಲ್ಲಿ ಕುತ್ಕೊಂಡಲ್ಲಿ ವಿಶ್ವಸಮೀನವರು ನಮ್ಮ ಕಾರ್ಯಕ್ರಮ ಸರಿ, ನಾವು ನಮ್ಮ ಸರ್ಕಾರ ಮಾಡಿದ್ದೆಲ್ಲ ಸರಿ ಅಂತ ಹೇಳಿ ಹೇಳ್ತಿದ್ದಾರೆ. ಆದ್ರೆ ಇವರಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಕರಾವಳಿ, ಮಂಗಳೂರು ಸೈಡ್, ಉಡುಪಿ ಸೈಡ್ ಅಲ್ಲಿ ಈ ಸರ್ಕಾರ ಆಲ್ರೆಡಿ, ಈ ಸರ್ಕಾರಕ್ಕೆ ಯಾರು ಮರ್ಯಾದೆ ಕೊಡ್ತಿಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ಆ ಸರ್ಕಾರ ಬಿದ್ದೋಗಿದೆ ಇಲ್ಲಿ. ಯಾಕಂದ್ರೆ ಇಂಥದ್ದೇ ಇವರದೆಲ್ಲ ಕೆಲವೆಲ್ಲ ಮಾತುಗಳು ಮತ್ತೆ ಕೆಲವೆಲ್ಲ ವಿಷಯ ಇದೆ ಅಲ್ಲ, ಅದು ಇಲ್ಲಿ ಜನರಿಗೆ ಉಂಟಲ್ಲ ಬಹಳಷ್ಟು ಬೇಜಾರಾಗಿದೆ. ಯಾಕಂದ್ರೆ ನಮ್ಮ ಈ ಸೈಡ್ ಹೇಳುದು, ನಾವು ಬ್ಯಾಂಗ್ಳೂರ್ ಸೈಡ್ ಮಾತಾಡುದಿಲ್ಲ, ನಮ್ಮ ಕರಾವಳಿ ಸೈಡ್ ಅಲ್ಲಿ ನಾವು ಎಲ್ಲಾ ಧರ್ಮದವರು ಒಂದೇ ತರ ನೋಡ್ಕೊಂಡು ಹೋಗ್ತಿದ್ದೇವೆ. ಆದ್ರೆ ಸರ್ಕಾರ ಬಂದಾಗಿನಿಂದ 5-6 ವರ್ಷದಿಂದ ಇದು ಖಾಲಿ ಒಂದೇ ಧರ್ಮಕ್ಕೆ ಸೀಮಿತವಾಗಿದೆ. ನಮ್ಮ ಬೇರೆ ಯಾವುದೇ ಧರ್ಮದ, ಹಿಂದೂ ಧರ್ಮಕ್ಕೆ ಯಾವ ತರದ್ದು ಇವರಿಂದ ಲಾಭವೇ ಆಗ್ತಿಲ್ಲ. ಸರ್ ಅದು ಬಿಡ, ಧರ್ಮದ ವಿಷಯ ಮಾತಾಡುದಿಲ್ಲ. ಇವರೊಂದು ಕಾರ್ಯಕ್ರಮ ಮಾಡಿದ್ದಾರೆ, ಕೌಶಲ್ಯ ಕರ್ನಾಟಕ ಅಂತ ಹೇಳಿ. ಅವ್ರ ಹತ್ರ ಕೇಳಿ ಆ ಕಾರ್ಯಕ್ರಮ ಎಷ್ಟು ಸಕ್ಸಸ್ ಆಗಿದೆ ಕೇಳಿ ನೋಡಿ ಇವ್ರ ಹತ್ರ. ಇವರು ಆ ಕಾರ್ಯಕ್ರಮ ಗೊತ್ತಿದೆ ಅಲ್ವಾ ಗೊತ್ತಿಲ್ಲ. ಆದ್ರೆ ಆ ಕೌಶಲ್ಯ ಕರ್ನಾಟಕ ಪ್ರಾಜೆಕ್ಟ್ ಆಗುವಾಗ ಅದರಲ್ಲಿ ಅಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ಗೆ ಇವರು ಏನ್ ಹೇಳಿದ್ರೆ, ನೀವು ಸರ್ ಕೌನ್ಸಿಲಿಂಗ್ ಮಾಡುವಾಗ SC/ST ಕ್ಯಾಟಗರಿನೆಲ್ಲ ಸಪರೇಟ್ ಬರ್ದಿಡಿ ಆಯ್ತಾ ನೀವು, ಮತ್ತೆ ಬೇರೆ ಧರ್ಮದವ್ರನ್ನ ಸಪರೇಟ್ ಬರ್ದಿಡಿ. ಅವರಿಗೆ ಕಂಪನಿಯಲ್ಲಿ ಉಂಟಲ್ಲ ರಿಸರ್ವೇಶನ್ ಬೇಸ್ ಕೊಳ್ಳಿ ಹೋಗಿದ್ದಾರೆ ಇವರು ಪ್ರೈವೇಟ್ ಕಂಪನೀಸ್ ಅಲ್ಲಿ. ಗವರ್ಮೆಂಟ್ ಅನ್ನೊಂದು ಕಿತ್ತು ಹಾಳು ಮಾಡಿ ಹಾಕಿದ್ದಾರೆ ಇವರು ರಿಸರ್ವೇಶನ್ ಬೇಸ್ ಅಲ್ಲಿ. ಗವರ್ಮೆಂಟ್ ಜಾಬ್ ಅಂತೂ ಯಾರಿಗೆ ಸಿಗ್ತಿಲ್ಲ. ಅದ್ರ ಮೇಲೆ ಪ್ರೈವೇಟ್ ಜಾಬ್ ಅಲ್ಲಿ ಸಮೇತ ಇವರು ಅದರ ರಿಸರ್ವೇಶನ್ ಬೇಸ್ ಅಲ್ಲಿ ಹೋಗಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ. ಏನು ಆಗಿದ್ದು ಪ್ರಾಜೆಕ್ಟ್ ಬಿದ್ದು ಹೋಯ್ತು. ಅದರಲ್ಲಿ ಕೆಲಸ ಮಾಡಿದ್ರೆ ಯಾರಿಗೂ ಸಂಬಳ ಬರಲಿಲ್ಲ. ಆ ಪ್ರಾಜೆಕ್ಟ್ ಅವರು ಸಮೇತ ಮೋಸ ಮಾಡಿದ್ದಾರೆ. ಇಲೆಕ್ಷನ್ ಬರ್ಲಿಕ್ಕೆ 1 ತಿಂಗಳು ಮುಂಚೆ ಇರುವಾಗ ಈ ಪ್ರಾಜೆಕ್ಟ್ ಇವರು ಫೋರ್ಸ್ಫುಲ್ ಉಂಟಲ್ಲ ಎಲ್ಲಾ ಡಿಸ್ಟ್ರಿಕ್ಟ್ ಸಮೇತ ಇವರು ಕೌನ್ಸಿಲಿಂಗ್ ಪ್ರೊಸೆಸ್ ಮಾಡಿದ್ದಾರೆ. ಅದರಲ್ಲಿ ಇವರು ದೊಡ್ಡ ದೊಡ್ಡ ಬ್ಯಾನರ್ ಹಾಕಿ ಜನರಿಗೆ ಫೇಕ್ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ವಿಷಯ, ಇದು ದೊಡ್ಡ ಸ್ಕ್ಯಾಮ್ ಆಕ್ಚುಲಿ ಕೌಶಲ್ಯ ಕರ್ನಾಟಕ ಪ್ರಾಜೆಕ್ಟ್. ಆಯ್ತು, ಎಷ್ಟು ಸಾರಿ ನಿಮ್ಮ ಕಾರ್ಯಕ್ರಮ ಮಾತಾಡಿದ್ದೀನಿ ಇದು ವಿಷಯ ಬಗ್ಗೆ. ನಮ್ಗೆ ಸರ್ ಅನ್ನದಾಸೋಹ ಬೇಡ, ನಮ್ಗೆ ನಿಮ್ಮದು ಪುಕ್ಸಾಟಿ ಊಟ ಬೇಡ. ನಮ್ಗೆ ನಮ್ಮ ಈ ಹೋಟೆಲ್ ಅಲ್ಲಿ ನೀವು ಅದೇನೋ ಮಾಡ್ತಿರಲ್ಲ ಇಂದಿರಾ ಕ್ಯಾಂಟೀನ್, ನಮ್ಗೆ ಅದು ಬೇಡ. ಸರಿಯಾಗಿ ನೀವು ಕೆಲಸದ ನೀವು ವ್ಯವಸ್ಥೆ ಮಾಡಿ ಜನರಿಗೆ. ಇಲ್ಲಿ ಈಚೆ ಕಡೆ ಕರಾವಳಿ, ಮಂಗಳೂರು ಸೈಡ್ ಅಲ್ಲಿ ಎಷ್ಟೋ ಜನ ವಿದ್ಯಾವಂತರು ಇಲ್ಲಿ ಕಲ್ತ್ಕೊಂಡು ಬೇರೆಯವರು ಊರಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ. ಗಣೇಶ್ ಅವರೇ, ಈಗ ಪ್ರೆಸೆಂಟ್ ಆಗ್ತಿರುವಂತಹ ವಿಷಯ ಅಂತ ಹೇಳಿದ್ರೆ, ಈಗ ಸಂತೋಷ್ ತಮ್ಮಯ್ಯನವರು ಅರೆಸ್ಟ್ ಮಾಡಿರುವಂತದ್ದು, ಬಂಧಿಸಿರುವಂತದ್ದು, ಈಗಾಗಲೇ ಬಿಡುಗಡೆ ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಸರ್ ಇದ್ರಲ್ಲಿ ಸಮೇತ ನೋಡಿ ಜಾತ್ಯತೀತವಾಗಿ ಮಾತಾಡ್ತಿದ್ದಾರೆ ಇವರು. ಇದ್ರಲ್ಲಿ ಸಮೇತ ನೋಡಿ, ನೀವು ಹೇಳಿದಾಗೆ ದೊರೆಸ್ವಾಮಿ ಇರಬಹುದು, ಯಾರ ಸಾಹಿತಿಗಳು ಯಾರೇ ಇರ್ಲಿ, ಹಿಂದೂ ಧರ್ಮಕ್ಕೆ ಯಾರು ಅವಗಣನೆ ಮಾಡಿ, ಹಿಂದೂ ಧರ್ಮಕ್ಕೆ ಯಾರು ಬೈತಾರ ಅವರಿಗೆ ಇವರು ಪಾರಿತೋಷಿಕ ಕೊಡ್ತಾರೆ, ಅವರಿಗೆ Z+ ಸೆಕ್ಯೂರಿಟಿ ಕೊಡ್ತಾರೆ, ಅಂತವರಿಗೆಲ್ಲ ಏನೋ ಒಂದು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಅದೇ ಒಬ್ಬ ವ್ಯಕ್ತಿ ಅದೇ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬಾರಂತ ಹೇಳಿದ್ರೆ ಅಂತವನಿಗೆ ಇವರು ಕ್ರಿಮಿನಲ್ ಕೇಸ್ ಹಾಕ್ತಿದ್ದಾರೆ. ಏನಂತ ತಪ್ಪು ಮಾಡಿದ್ದಾರೆ ಇವರು? ಹಾಗಾದ್ರೆ ಯಾರಿಗೆ ವಾಕ್ ಸ್ವಾತಂತ್ರ್ಯ ಇಲ್ಲ ಅವರಲ್ಲಿ? ಆ ಸಮೇತ ಮಾತಾಡೋಗಿಲ್ಲ. ಹಾಗಾದ್ರೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಹಾಗಾದ್ರೆ ಇವರು ಒಂದ್ ಮಾತು ಹೇಳ್ತಾನೆ, ಆಕ್ಚುಲಿ ಇದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಲ್ಲ, ಈ ಜಯಂತಿಯಿಂದಾಗಿ ಇದೆ ಅಲ್ಲ, ಇದು ಬೇರೆ ಧರ್ಮದವರಿಗೆ ಸಮೇತ ಇದರಿಂದ ಪೆಟ್ಟಾಗಿದೆ, ಕ್ರೈಸ್ತ ಧರ್ಮ ಅವ್ರಿಗೆ ಸಮೇತ ಇದರಿಂದ ಪೆಟ್ಟಾಗಿದೆ. ಎಷ್ಟೋ ಜನ 60 ಸಾವಿರ ಎಷ್ಟೋ ಜನ ಕ್ರೈಸ್ತ ಧರ್ಮದವರು ಇದರಲ್ಲಿ ಸಾವಿಗೀಡಾಗಿದ್ದಾರೆ ಈ ಮನುಷ್ಯನಿಂದಾಗಿ. ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿದೆಯಾ? ಓಕೆ ಗಣೇಶ್ ಅವರೇ, ಅವರ ಓಟ್ ಕೊಟ್ಟು ಬೀಳ್ಲಿಕ್ಕಿಲ್ಲ ಇಂಥ ಜಯತಿನ ಮುಂದೆ ಮುಂದುವರಿಸಿದ್ರೆ. ಓಕೆ ಗಣೇಶ್ ಅವರೇ, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಅವರು ಹೇಳುವ ಪ್ರಕಾರ ತುಂಬಾ ಕ್ಲಿಯರ್ ಆಗಿದೆ ಅವರು ಹೇಳುವಂಥದ್ದು. ಈಗ ಮುಸ್ಲಿಂ ಪರ ಮಾತಾಡುವಂತಹ ಅಥವಾ ಅಲ್ಪಸಂಖ್ಯಾತರ ಪರ ಮಾತಾಡುವಂತಹ ಬಿಜೆಪಿ ಕಾರ್ಯಕರ್ತರೇನಿದ್ದಾರೆ, ಸಾರ್ವಜನಿಕರಿದ್ದಾರೆ, ಅವ್ರ ಬಗ್ಗೆ ಆಕ್ಷನ್ ಅನ್ನು ತಗೊಳ್ತಾರೆ. ಹಿಂದೂ ಪರ ಅಥವಾ ಹಿಂದೂಗಳ ಅವಹೇಳನಕಾರಿ ಯಾವುದಾದ್ರೂ ಹೇಳಿಕೆಗಳನ್ನು ಕೊಟ್ಟರೆ ಅವರನ್ನ ಬಂಧಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇಲ್ಲ, ಅದೇ ಹೇಳಿದಲ್ಲ, ಮೊದಲೇ ಹೇಳಿದಾಗೆ ಬಂಧಿಸೋದೆಲ್ಲ ಅದು ಪೊಲೀಸರ ಕೆಲಸ. ಕಾನೂನು ಏನಿದೆ, ಕಾನೂನು ಸುವ್ಯವಸ್ಥೆ ಪೊಲೀಸರ ಕೆಲಸ, ಕರೆಕ್ಟ್ ಅಲ್ಲ? ಈಗ ಯಾರಾದರೂ ತಪ್ಪು ಮಾಡಿ ಪೊಲೀಸ್ನವರು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಮ್ಗೆ ಏನಿರೋದು ಇನ್ನೊಂದು ಆಪ್ಷನ್? ಖಂಡಿತವಾಗ್ಲೂ ಕೋರ್ಟ್ಗಳು ಇವತ್ತು ಇಡೀ ಭಾರತದಲ್ಲಿ ಎಲ್ಲವನ್ನು ಡೈರೆಕ್ಷನ್ ಕೊಡ್ತಿರೋದು, ಸರ್ಕಾರಕ್ಕೂ ಬುದ್ಧಿ ಹೇಳ್ತಿರೋದು, ಪ್ರಧಾನಮಂತ್ರಿ ಇರ್ಬೋದು, ಯಾರಿಗಿರ್ಬೋದು ಬುದ್ಧಿ ಹೇಳ್ತಿರೋದು ಕೋರ್ಟ್ಗಳು. ಕೋರ್ಟಿಗೆ ಹೋಗ್ಬೋದಲ್ಲ, ಕೆಲಸ ಮಾಡ್ಬೋದು ಅಂತ ಒಂದು ಭಾವನೆಯನ್ನ ಇವತ್ತು ಪ್ರೊಜೆಕ್ಟ್ ಮಾಡಿ. ಖಂಡಿತವಾಗ್ಲೂ ಈ ಕರಾವಳಿ ಭಾಗದಲ್ಲಿ ಒಂದು ಏನಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಇವತ್ತು ಒಂದು ಕೋಮಿಗೆ ಸೀಮಿತವಾದಂಥ ಪಕ್ಷ ಅಂತ ಒಂದು ಭಾವನೆಯನ್ನ, ಒಂದು ಏನ್ ಹೇಳ್ತೇವೆ, ಒಂದು ವಿಚಾರವನ್ನ ಜನರ ತಲೆಯಲ್ಲಿ ತುಂಬೋದ್ರಲ್ಲಿ ಬಿಜೆಪಿ ಅವರು ಸಫಲರಾಗಿದ್ದಾರೆ. ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ
ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಆಗ ಫೋನ್ ಮಾಡಿದ್ದೇನೆ, ರಾಜೇಶ್ ಸಿದ್ದಗಟ್ಟೆ ಅಂತ. ಹೇಳಿ ರಾಜೇಶ್ ಅವರೇ. ಹೌದು, ಆಗ ಉತ್ತರ ಕೊಡ್ಲಿಲ್ಲ ನನ್ಗೆ ಅವರು. ಹೇಳಿ, ನಿಮ್ಮ ಪ್ರಶ್ನೆ ಏನು ಕೇಳಿ. ನೀವು ಡಿಬೇಟ್ ಮಾಡುವಾಗ ಇಬ್ಬರನ್ನ ಕೂರಿಸ್ಬೇಕು ಅಲ್ಲಿ, ಒಬ್ಬರನ್ನ ಕೂರಿಸಿ ಮಾತಾಡುದಲ್ಲ ಅಲ್ಲಿ. ಇಲ್ಲ ನಾವು ಎಲ್ಲರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಬಿಜೆಪಿ ಮುಖಂಡರನ್ನ ಕೂಡ ಅವ್ರನ್ನ ಕರೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಯಾವುದು ಕೂಡ ಸಫಲ ಆಗದಿದ್ದಾಗ ಜನರಿಗೆ ಒಂದು ಒಳ್ಳೆ ವಿಚಾರವನ್ನ ಕೊಡಬೇಕು. ಪ್ರೆಸೆಂಟ್ ಆಗಿ ಏನ್ ಇಶ್ಯೂ ಆಗ್ತಾ ಇದೆ, ಒಳ್ಳೇದೋ ಕೆಟ್ಟದೋ, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಹೀಗಾಗಿ ಎಷ್ಟರ ಮಟ್ಟಿಗೆ ಒಬ್ಬ ಮುಖಂಡನ ಅಥವಾ ಕಾರ್ಯಕರ್ತನ ಪುಸಲಾಯಿಸಬಹುದು ಅಂತ ಅದೇ ನೀವು ನಾನು ಹೇಳುದು ಅದೇ. ಆಗ ಅವರು ನಮ್ಗೆ ಉತ್ತರ ಕೊಡ್ಲಿಲ್ಲ ಅಲ್ಲ, ಯಾಕೆ ಅಂತ ಕೇಳುದು ನಾನು. ಹೇಳಿ, ನಿಮ್ಮ ಪ್ರಶ್ನೆ ಹೇಳಿ, ಇನ್ನೊಮ್ಮೆ ಹೇಳಿ. ಅದೇ ನಾನು ಆಗ ಕೇಳಿದೆ, ಪ್ರಕಾಶ್ ರೈ, ಭಗವಾನ್ ಇವರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾರನ್ನ ಅರೆಸ್ಟ್ ಮಾಡಿ ಒಬ್ರು ಇವರು ಮಾತಾಡಿದಾರಂತ. ಈಗ ಅವ್ರು ಹೇಳುವ ಪ್ರಕಾರ ಈಗ ಒಂದ್ ನಿಮಿಷ ಸರ್, ಈಗ ಸಂತೋಷ್ ತಮ್ಮಯ್ಯನವರು ಈಗ ಟಿಪ್ಪುವಿನ ಬಗ್ಗೆ ಹೇಳಿಕೆಯನ್ನು ಕೊಟ್ಟರು, ಪ್ರವಾದಿಗಳ ಬಗ್ಗೆ ಮಾತನಾಡಿದ್ರು. ನಾನು ಹೇಳುದು ಕೇಳಿ ನಾನು ನೋಡಿ, ಧಾರ್ಮಿಕ ಭಾವನೆಯನ್ನ ಕೆರಳಿಸುವಂತ ಕೆಲಸ ಯಾರು ಕೂಡ ಮಾಡಬಾರ್ದು. ನೋಡಿ, ನಮ್ದು ಕೂಡ ಒಂದು ಹಿಂದೂ ಧರ್ಮಕ್ಕೆ ಒಂದು ಇದು ಉಂಟು, ಅದರಲ್ಲಿ ಒಂದು ಧಾರ್ಮಿಕ ಭಾವನೆ ಉಂಟು. ಅದನ್ನು ಕೆರಳಿಸುವಂತ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ? ಈಗ ಸರ್ಕಾರ ಮಾಡ್ತಾ ಇದೆ. ಹಿಂದೂಗಳನ್ನ ಕೆರಳಿಸಬೇಕೆಂದು ಮಾಡುವಂತ ಕಾರ್ಯಕ್ರಮ ಇದೆ. ಒಂದು ನಿಮಿಷ ಸರ್, ನಿಮ್ಮ ಪ್ರಶ್ನೆಯನ್ನ ಕೇಳ್ತೇನೆ ನಾನು. ಈಗ ಅವ್ರು ಹೇಳುವಂತಹ ಪ್ರಕಾರ ಈಗ ಸಂತೋಷ್ ತಮ್ಮಯ್ಯನವರು ಈಗ ಟಿಪ್ಪುವಿನ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ರಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಈಗ ಭಗವಾನ್ ಅವರು ಹಿಂದೂ ಸಂಪ್ರದಾಯದ ಬಗ್ಗೆ ಹೇಳಿದ್ದಾನೆ, ರಾಮಾಯಣದ ಬಗ್ಗೆ ಮಾತಾಡಿದ್ದಾರೆ. ಆಗ ಅವರಿಗೆ ಯಾಕೆ ಶಿಕ್ಷೆ ಕೊಡಲಿಲ್ಲ? ಅವರು ಹಾಗೆ ಹೇಳಿದ್ರೆ ಅವರನ್ನ ಅರೆಸ್ಟ್ ಮಾಡ್ಲೇಬೇಕು. ಅದನ್ನ ನಾನು ಖಂಡಿಸ್ತೇನೆ ಸರ್. ಯಾವುದೇ ಧರ್ಮದ ಬಗ್ಗೆ ಇದೇ ನಿಮ್ಮ ಸರ್ಕಾರ ಮಾಡ್ಲಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅವರಿಗೆ ಪ್ರೊಟೆಕ್ಷನ್ ಯಾರು ಆಕ್ಷನ್ ತಗೊಳ್ಬೇಕಿತ್ತು ಅವರನ್ನು ಪ್ರಶ್ನಿಸಬೇಕು. ಕರೆಕ್ಟ್ ಅಲ್ಲ? ಹಾಗಾದ್ರೆ ನಿಮ್ಮದೇ ಸರ್ಕಾರ ಇತ್ತಲ್ವಾ, ನಿಮ್ಮದೇ ಸರ್ಕಾರ ನೀವು ಆನ್ಸರ್ ಮಾಡ್ಬೇಕು. ಸರ್ಕಾರದ ಪ್ರಶ್ನೆ ಅಲ್ಲ ಅದು, ಆ ಪೊಲೀಸ್ನವರು ಮಾತಾಡ್ತಿರೋರು ನೀವು ಉತ್ತರ ಕೊಡ್ಬೇಕು. ನಮ್ಗೆ ಸರ್ಕಾರದಲ್ಲಿ ಕೇಳಲಿಕ್ಕೆ ಆಗಲಿಲ್ಲ ಎಲ್ಲರಿಗೂ ಕೂಡ. ಎಷ್ಟು ಸಮಸ್ಯೆ. ಸರ್ಕಾರದ ಪ್ರತಿನಿಧಿಗಳಾಗಿ ನೀವೆಲ್ಲ ಇರ್ತೀರಾ, ನೀವು ಆನ್ಸರ್ ಅನ್ನು ಕೊಡಬೇಕು. ಜಿಲ್ಲೆ ಇದು. ನಿಮ್ಮ ಪರಿಸ್ಥಿತಿ ಇವತ್ತು ಈಗ ಆಗ್ಲಿಕ್ಕೆ ಕಾರಣ ನೀವೇ. ನೀವು ಮಾಡಿದಂತ ಅನ್ಯಾಯದ ಪ್ರತಿಫಲವಾಗಿ ನೀವು ಇಲ್ಲಿ ಮಣ್ಣು ಮುಚ್ಚಿದ್ದೀರಿ. ನೀವು ಅದು ಆಲೋಚನೆ ಮಾಡಿ. ನೀವು ಎಲ್ಲರಿಗೂ ಪ್ರತಿಫಲ ಸಿಗ್ತದೆ. ಇದಕ್ಕಿಂತ ಮುಂಚಿನ ಚುನಾವಣೆಯಲ್ಲಿ ಯಾರ ಪರಿಸ್ಥಿತಿ ಹೇಗೆ ಆಗಿತ್ತು? ಆಲೋಚನೆ ಮಾಡಬೇಕು. ಓಕೆ ಸರ್, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನು ಟಿಪ್ಪುವಿನ ಬಗ್ಗೆ ಮಾತಾಡೋಕೆ ಹೋದ್ರೆ ಎಷ್ಟು ಪ್ರಮಾಣದಲ್ಲಿ ನೀವು ಹೇಳಿದ್ರೆ ಹಿಂದೂಗಳನ್ನ ಕರೆತಂದ್ರು, ಒಂದು ದಾಳಿಯ ವಿಚಾರದಲ್ಲಿ ಬಂದ್ರೆ ಅಲ್ಲಿ ಹಿಂದೂಗಳ ಹತ್ಯೆ ಆಗ್ತಿದೆ ಅನ್ನುವಂಥ ಮಾತನ್ನ ಹೇಳಿ ಯುದ್ಧದ ಟೈಮಲ್ಲಿ. ಇನ್ನು ಇದ್ರ ಬಗ್ಗೆ ಡೀಪ್ ಆಗಿ ಹೊಡ್ತಾ ಇದ್ರೆ ಕೊಡಗಿನಲ್ಲಿ ಅಥವಾ ಇನ್ನು ಬೇರೆ ಕಡೆಗಳಲ್ಲಿ ಟಿಪ್ಪುವಿನ ಒಂದು ದಾಳಿಯಿಂದ ಇವತ್ತಿಗೂ ಕೂಡ ದೀಪಾವಳಿನ ಆಚರಣೆ ಮಾಡ್ತಾ ಇಲ್ಲ. ಹಾಗಾದ್ರೆ ಯಾಕೆ ಮಾಡ್ತಾ ಇಲ್ಲ? ಅವರಿಗೂ ಗೊತ್ತಿಲ್ವಾ? ಹಾಗಾದ್ರೆ ಯಾಕೆ ಇಷ್ಟರ ಮಟ್ಟಿಗೆ ಟಿಪ್ಪುವಿನ ಒಂದು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದ್ರೆ ಹಿಂದಿನ ಒಂದು 100 ವರ್ಷದ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ದೀಪಾವಳಿ ಆಚರಣೆ ಆಗ್ತಾ ಇಲ್ಲ ಟಿಪ್ಪುವಿನ ಒಂದು ದಾಳಿಯಿಂದ. ಹಾಗಾದ್ರೆ ಇದಕ್ಕೆ ಏನ್ ಹೇಳ್ತೀರಾ ಅಂತ? ಅಂತ ಸಂದರ್ಭದಲ್ಲಿ ಆಗಿರ್ಬೋದು. ಒಂದು ಯುದ್ಧ ನಡೆಯುವಾಗ ಒಂದೊಂದು ವಿಷಯಗಳು ನಡೀತಿರ್ತದೆ. ಈಗ ಹಾಗಾದ್ರೆ ನೀವು ಆವಾಗಲೇ ಹೇಳಿದ್ರಿ ಇತಿಹಾಸವನ್ನು ಪ್ರಯತ್ನವನ್ನ ಮಾಡ್ತಾ ಇರ್ತೀರಿ ಅಂತ. ಇತಿಹಾಸಕಾರರು ಬರೆದಿರೋದು ಈಗ ಕೃಷ್ಣರಾಜ ಒಡೆಯರ್ ಇರ್ಬೋದು, ಅಥವಾ ರಾಣಿ ಹಬ್ಬಕ್ಕೆ ಇರ್ಬೋದು, ಚೆನ್ನಮ್ಮ ಇರ್ಬೋದು, ಹಲವಾರು ನಮ್ಮ ರಾಜರು ಇರ್ಬೋದು. ಯುದ್ಧ ಮಾಡುವಾಗ ಎಲ್ರು ಸತ್ತಿದ್ದಾರೆ, ಹಿಂದೂಗಳನ್ನೇ ಕೊಂದತ್ತು ಅಲ್ವಾ? ಒಂದು ರಾಜ್ಯದವರು ಇನ್ನೊಂದು ರಾಜ್ಯಕ್ಕೆ ಅಟ್ಯಾಕ್ ಮಾಡುವಾಗ ಸಾಯೋದು ಯಾರು? ಈಗ ಯುದ್ಧವನ್ನ ಬಿಟ್ಟು ಈಗ ಹಲವಾರು ಅಲ್ಲಿ ಕೊರಗ ಸಮಾಜದವರನ್ನು ಕೂಡ ಮತಾಂತರ ಮಾಡಿದ್ರು ಅಂತ ಕೂಡ ತಿಳಿದು ಬರ್ತಾ ಇದೆ. ಮತಾಂತರದ ಪ್ರಶ್ನೆ ಅಲ್ಲ, ಅದನ್ನು ಬೇರೆಯವರು ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಈಗ ಸೃಷ್ಟಿಯಾಗಿದೆ. ನಾನು ಹೇಳೋದು ಕೇಳಿ. ನಾನು ಶಾಲೆಯಲ್ಲಿ ಕಲಿಯುವಾಗ ಟೈಗರ್ ಆಫ್ ಮೈಸೂರ್ ಇದ್ದ, ಮೈಸೂರಿನ ಹುಲಿ ಇದ್ದ ಟಿಪ್ಪು ಇವತ್ತು 2018 2019ಗೆ ಬರುವಾಗ ಹೇಗೆ ಮತಾಂತರ ಆಗ? ಹೇಗೆ ಯಡಿಯೂರಪ್ಪ ಹೋಗಿ ಟಿಪ್ಪುವಿನ ಟೊಪ್ಪಿ ಹಾಕಿ ಖಡ್ಗ ಹಿಡಿದ್ರು? ಯಾವ ರೀತಿ ಇವತ್ತು ದೇಶದ ರಾಷ್ಟ್ರಪತಿ ಕರ್ನಾಟಕದ ವಿಧಾನಸಭೆಯಲ್ಲಿ ಬಂದು ಟಿಪ್ಪುವನ್ನ ಗುಣಗಾನ ಮಾಡ್ತಾರೆ? ಹಾಗಾದ್ರೆ ಬಿಜೆಪಿಯವರು ರಾಜಕೀಯ ಲಾಭಕ್ಕೋಸ್ಕರ ಜನರ ಭಾವನೆಗಳನ್ನ ಕೆರಳಿಸ್ತಿದ್ದಾರೆ ಅಷ್ಟೇ. ಇದು ಲಾಂಗ್ ರನ್ ಅಲ್ಲಿ ಆಗಲ್ಲ, ಸ್ವಲ್ಪ ಟೈಮ್ ಇದದ್ದು ಸಿಗ್ತದೆ. ಈಗ ಕಡೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಿ ಅಂತ. ಈಗ ರಾಜ್ಯ ಸರ್ಕಾರ ಇರುವಂತದ್ದು ನಿಮ್ಮ ಸಮ್ಮಿಶ್ರ ಸರ್ಕಾರ ಇದೆ. ಸರ್ಕಾರಕ್ಕೆ ಏನಿದ್ರು ಕಾನೂನಿನ ಮುಂದೆ ಎಲ್ರು ಸೇಮ್.
ಎಲ್ಲರೂ ಸಮಾನರೇ. ಅವರನ್ನು ಓಲೈಸೋದು ಇವರನ್ನು ಓಲೈಸುವಂತ ಪ್ರಶ್ನೆ ಇಲ್ಲ. ಹಾಗೂ ನಮ್ಮ ಕರಾವಳಿ ಭಾಗದಲ್ಲಿ ಅಂತೂ ನಮ್ಮ ಶಾಸಕರನ್ನು ತಗೊಳ್ಳಿ, ನಾನು ಹತ್ರದಿಂದ ಕಂಡವು, ವಿನಯ್ ಕುಮಾರ್ ಸೊರಕೆ ಅವರನ್ನು ತಗೊಳ್ಳಿ, ಪ್ರಮೋದ್ ಮಧ್ವರಾಜ್ ಅವರನ್ನು ತಗೊಳ್ಳಿ, ಅಥವಾ ಗೋಪಾಲ್ ಪೂಜಾರಿ ಅವರನ್ನು ತಗೊಳ್ಳಿ. ಅವರು ಯಾವತ್ತೂ ಇಂಥ ಕೆಲಸ ಮಾಡಲಿಲ್ಲ, ಯಾರನ್ನು ಓಲೈಕೆ ಮಾಡುವಂತ ಕೆಲಸಕ್ಕೆ ಕೈ ಹಾಕಲಿಲ್ಲ. ಎಲ್ಲರನ್ನು ಒಟ್ಟಿಗೆ ತಗೊಂಡು ಎಲ್ಲ ಜಾತಿ ಧರ್ಮದವರ ಕೆಲಸವನ್ನು ಮಾಡಿದ್ದಾರೆ. ಅವರು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳ ಪಟ್ಟಿಯನ್ನು ತಗೊಳ್ಳಿ. ಆದ್ರಿಂದ ಇವತ್ತು ಯಾವುದೋ ಒಂದು ಕಾರಣಕ್ಕೆ ಯಾವುದೇ ಒಂದು ಭಾವನೆಗಳನ್ನ ಇವತ್ತು ಈಗ ಕೊನೆಯದಾಗಿ ಜನರು ಕೇಳ್ತಿರುವಂತ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಇರುವಂತಹ ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು, ಹಿಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅಲ್ಪಸಂಖ್ಯಾತರನ್ನು ಓಲೈಸುವ ಪ್ರಯತ್ನ ಮಾಡ್ತಾ ಇರೋದು. ಈಗ ಸಂತೋಷ್ ತಮ್ಮಯ್ಯನವರ ವಿಚಾರವನ್ನ ತಗೊಂಡು ಕೂಡ ಅಲ್ಲಿಯೂ ಹಾಗೆ ಆಗ್ತಿದೆ ಅಂತ. ಈಗ ಕಡೆಯದಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ. ಈಗ ನೋಡಿ, ಜಯಂತಿಗಳು ಕರ್ನಾಟಕ ಸರ್ಕಾರ ಎಷ್ಟು ಜಯಂತಿಗಳನ್ನು ಮಾಡ್ತಿದ್ದಾರೆ. ವಾಲ್ಮೀಕಿ ಜಯಂತಿ ಮಾಡ್ತಿದ್ದಾರೆ, ಬಸವ ಜಯಂತಿ ಮಾಡ್ತಿದ್ದಾರೆ, ಇವತ್ತು ಅಂಬೇಡ್ಕರ್ ಜಯಂತಿ, ಗಾಂಧಿ ಜಯಂತಿ, ಹಲವಾರು ಜಯಂತಿಗಳನ್ನ ಕರ್ನಾಟಕ ಸರ್ಕಾರ ಮಾಡ್ತಿದೆ. ಇದೇ ನಮ್ಮ ಸಿದ್ದರಾಮಯ್ಯನವರು ಇವತ್ತು ವಿಧಾನಸಭೆಯಲ್ಲಿ ಇರ್ಬೋದು, ಸರ್ಕಾರದ ಕಚೇರಿಗಳಲ್ಲಿ ಇರ್ಬೋದು, ಬಸವಣ್ಣನವರ ಫೋಟೋವನ್ನ ಹಾಕ್ಬೇಕಂತ ಕಡ್ಡಾಯ ಮಾಡಿದವರು ಸಿದ್ದರಾಮಯ್ಯನವರು. ಅವರು ಹಿಂದೂ ನಾಯಕರಲ್ವೇ? ಸೊ ಇದನ್ನು ಬರೀ ಒಂದು ಈಗ ನಮ್ಮ ತತ್ವ ಏನಿರೋದು ಅಂತ ಹೇಳಿದ್ರೆ, ಈಗ ಹಿಂದೂಗಳಾಗಿರ್ಬೋದು, ಬಹುಸಂಖ್ಯಾತರಾಗಿರ್ಬೋದು, ಅಥವಾ ಬಿಜೆಪಿ ನಾಯಕರಾಗಿರ್ಬೋದು, ಅವರು ಹೇಳ್ತಿರುವಂತದ್ದು ಏನಂತ ಹೇಳಿದ್ರೆ, ಈಗ ಒಬ್ಬ ದೇಶ ಪ್ರೇಮಿ ಆಗಿರುವಂತದ್ದು ಜಯಂತಿ ಮಾಡಿದ್ರೆ ತಪ್ಪಿಲ್ಲ, ದೇಶಕ್ಕಾಗಿ ಹೋರಾಟ ಮಾಡಿದವನ ಒಂದು ಆಚರಣೆ ಮಾಡಿದ್ರೆ ತಪ್ಪಿಲ್ಲ. ಇಲ್ಲಿ ಆಗ್ತಿರುವಂತಹ ವಿಷಯ ಅಂತ ಹೇಳಿದ್ರೆ, ದೇಶದ್ರೋಹ ಕೆಲಸವನ್ನ ಮಾಡಿರುವಂತದ್ದು, ಹಿಂದೂಗಳನ್ನ ವಧೆ ಮಾಡಿದಂತವನ ಆಚರಣೆ ನಮಗೆ ಬೇಕಂತ ಏನಿದ್ರು ದೇಶ ಪ್ರೇಮಿ, ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾನೆ. ನಾನು ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾನೆ, ಹೋರಾಟ ಮಾಡಿದವನು. ಅವನ ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ ಅವನು ಹೇಡಿಯಾಗಿ ಹೋಗ್ಲಿಲ್ಲ, ಮಕ್ಕಳನ್ನ ತ್ಯಾಗ ಮಾಡಿದ. ಇವತ್ತು ಕೈಗಾರಿಕಾ ಕ್ರಾಂತಿಯನ್ನು ಮಾಡಿದ್ದಾನೆ ಮೈಸೂರಿನಲ್ಲಿ. ಇವತ್ತು ಅವನದೇ ಆದಂತ ರಾಕೆಟ್ ಸೈನ್ಸ್ ಬಗ್ಗೆ ಅವನದೇ ಆದಂತ ಒಂದು ಟೆಕ್ನಾಲಜಿ ಇತ್ತು ಅಲ್ಲಿ. ಅವನ ಪ್ಲಸ್ ಅನ್ನು ನೀವು ಥಿಂಕ್ ಮಾಡಿ. ಬರೀ ಅವನೊಬ್ಬ ಮುಸಲ್ಮಾನ ಯುದ್ಧದ ಟೈಮಲ್ಲಿ ಕೊಂದಿದ್ದಾನೆ ಅಂತ ಹೇಳಿ ಅದನ್ನೇ ಒಂದು ಇಶ್ಯೂ ಮಾಡೋದಕ್ಕಿಂತ ನಿಮ್ಮ ಲೀಡರ್ಸ್ ಏನ್ ಹೇಳ್ತಾರೆ, ಇದೇ ಬಿಜೆಪಿ ಲೀಡರ್ಸ್ ಏನ್ ಹೇಳ್ತಾರೆ ಟಿಪ್ಪುನ ಬಗ್ಗೆ? ಇವತ್ತು ಒಂದು ಯಾವುದೋ ರಾಜಕೀಯ ಲಾಭ ಸಿಗ್ತದೆ ಅಂತ ಸುಳ್ಳು ಹೇಳ್ಬಾರ್ದು. ಇವತ್ತು ಇವರಿಗೆ ಒಂದೇ ಪ್ರಶ್ನೆ, ರಾಮ ಮಂದಿರ ಕಟ್ತೇನೆ ಅಂತ ಹೋಗಿದ್ದಾರೆ. ನಮಗೂ ಆಸೆ ಇದೆ, ನಮಗೂ ಸಂಪೂರ್ಣ ಬೆಂಬಲ ಇದೆ, ಕಾಂಗ್ರೆಸ್ನವರ ಬೆಂಬಲ ಇದೆ ರಾಮ ಮಂದಿರ ಕಟ್ಬೇಕಂತ ಹೇಳಿ. ಇವರಿಂದ ಯಾಕೆ ಆಗ್ತಿಲ್ಲ ಕಟ್ಟಲಿಕ್ಕೆ? ಇದಕ್ಕಿಂತ ಮುಂಚೆ ರಾಮ ಮಂದಿರದ ಬಗ್ಗೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದೆ? ಸುಪ್ರೀಂ ಕೋರ್ಟ್ ಇಲ್ಲ, ಏನಿಲ್ಲ, ಸರ್ಕಾರ ಇದ್ರೆ ಆಯ್ತು, ರಾಮ ಮಂದಿರ ಕಟ್ಟಿ ಬಿಡ್ತೇವೆ ಅಂತ. ಯಾಕೆ ಇವ್ರಿಗೆ ಕಟ್ಲಿಕ್ಕೆ ಆಗ್ಲಿಲ್ಲ ರಾಮ ಮಂದಿರ? 4.5 ವರ್ಷ ಆಯ್ತು. ಇವ್ರಿಗೆ ಏನ್ ಮೆಜಾರಿಟಿ ಬೇಕು ಎಲ್ಲ ಇದೆ, ಎಷ್ಟು ರಾಜ್ಯಗಳಲ್ಲಿ ಗೆದ್ದಿದ್ದಾರೆ. ಯಾಕೆ ರಾಮ ಮಂದಿರ ಕಟ್ಲಿಕ್ಕೆ ಆಗ್ಲಿಲ್ಲ? ಈಗ ಯಾಕೆ ಇವರು ಇಲ್ಲಿ ಶಬರಿಮಲದ ಬಗ್ಗೆ ಡೈವರ್ಟ್ ಮಾಡ್ತಿದ್ದಾರೆ? ಓಕೆ ವಿಶ್ವಾಸ್ ಅವರೇ, ಇಷ್ಟೊತ್ತು ನಮ್ಮ ಚರ್ಚೆಗೆ ಒಂದು ಭಾಗವಹಿಸಕ್ಕೆ ಧನ್ಯವಾದ. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನ ನೋಡಿದ್ದೀರಾ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಅಲ್ಪಸಂಖ್ಯಾತರನ್ನ ಓಲೈಸುವ ಕೆಲಸ ಆಗ್ತಾ ಇದೆ, ಬಹುಸಂಖ್ಯಾತರನ್ನ ಕಡೆಗಣಿಸುವ ಕೆಲಸ ಆಗ್ತಾ ಇದೆ ಅಂತ ಕೆಲವೊಂದು ಕಡೆ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ನಡುವೆ ಪೈಪೋಟಿ ಆಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲವನ್ನ ಗಮನಿಸ್ತಾ ಹೋದಾಗೆ ರಾಜಕೀಯ ಪಕ್ಷಗಳು ಜನರ ಭಾವನೆಗಳಿಗೆ ಧಕ್ಕೆಯಾಗುವ ನಿಟ್ಟಿನಲ್ಲಿ ಅಥವಾ ಜನರ ಭಾವನೆಗಳ ಜೊತೆ ಆಟ ಆಡ್ತಾ ಇರುವಂತಹ ಸಂದರ್ಭ ನಡೀತಾ ಇದೆಯಾ? ಇದು ಹೀಗೆ ಮುಂದುವರಿತಿದ್ರೆ ಮುಂದೊಂದು ದಿನ ಕೋಮುವಾದಕ್ಕೆ ಮುನ್ನುಡಿಯಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.